ಹಾಯ್. ಅದು ಕಾಯ್ತಾಗಿತ್ತು. ಕಾಯ್ತಾಗಿ ಎಂಡಾಗಿ ಹೋಯ್ತದು ಬೈ ಮಿಸ್ಟೇಕ್. ಲೈವ್ ಟುಗೆದರ್ ಮಾಡ್ತಿದ್ದದಲ್ಲ, ಇದು ಸಿಂಗಲ್ ಮಾಡಿದೆ ಇವತ್ತು. ಅದು ಕನ್ಫ್ಯೂಸ್ ಆಯಿತು. ನಿಮ್ಮದು ಊಟ ಆಯಿತಾ? ಏನು ತಿಂದ್ರಿ ಅಕ್ಕ? ಮಿಸ್ಸಿಂಗ್ ಇವಲ್ಲ ಇವಕ್ಕ. ಡನ್. ಥ್ಯಾಂಕ್ ಯು ಮಯೂರ್, ವೆಲ್ಕಮ್ ಟು ಲೈವ್. ಹೇಗಿದ್ದೀರಿ? ಮಿಸ್ ಮಾಡ್ತಾ ಇದ್ದೆ, ಮಯೂರ್ ಯಾಕೆ ಬರಲಿಲ್ಲ ಅಂತ. ಅವು ಕಾಯ್ತಾಗಿ ನೀನು ಸಿಂಗಲ್ ಮಲ್ದಿತ್ತ ಒಂಚೂರು ಕನ್ಫ್ಯೂಸ್ ಆಡವು. ಕಾಯ್ತಾಗದು ಎಂಡಾಯಿ ನಾವು. ಹಾಯ್ ಮಯೂರ್ ಬ್ರದರ್ ಹೇಳ್ತಿದ್ದಾರೆ ನಾಗು ಅವರು. ಆಯಿತಾ ಮಕ್ಕಳಿಗೆ ಕಳಿಸಿ ನಾಗು. ಎಸ್ ಡೈಲಿ ಐ ಆಮ್ ಮಿಸ್ಸಿಂಗ್, ನಾಟ್ ಯು. ಹಾಯ್ ಫ್ರೆಂಡ್ಸ್ ಹೇಳ್ತಿದ್ದಾರೆ ಮೇಘು ಅವರು. ಕವಿ ಬನ್ನಿ ಇಲ್ಲಿಗೆ, ಡೋರ್ ಕ್ಲೋಸ್ ಆಯ್ತಾ ಇದು. 282 ಡನ್. ಧನುಷ್ ಬ್ರದರ್ ಹೇಳ್ತಿದ್ದಾರೆ. ಧನುಷ್ ತುಂಬ ಕಮ್ಮಿ ಉಂಟು ಧನುಷ್ಗೆ. ನಾಗು ಅಕ್ಕ ನಿಮ್ಮದು ಊಟ ಅಕ್ಕ ಏನು ತಿಂದ್ರಿ ಅಕ್ಕ ಹೇಳ್ತಿದ್ದಾರೆ. ತಿನ್ನಲಿಲ್ಲ, ಈಗ ತಿನ್ನಬೇಕು. 7 ಆಯ್ತು ಇಲ್ಲಿ. ಮುದ್ದೆ ಮಾಡ್ತಾ ಇದ್ದೀನಿ ಹೇಳ್ತಿದ್ದಾರೆ. ಮಾಡಿ ಏನಾಯ್ತು ಅದು ಕಾಯ್ತಾಗಿತ್ತು ಕಾಯ್ತಾಗಿ ಎಂಡಾಯ್ತದು. ಇವತ್ತು ಲೈವ್ ಟುಗೆದರ್ ಮಾಡಲಿಲ್ಲ, ಆಪ್ಷನ್ ಎಲ್ಲ ಬೇರೆ ಇತ್ತಲ್ಲ. ಒಂದೇ ಹುಷಾರು ಅಕ್ಕ ಲೈವ್ ಅವು ಯಾಪ ಲೈವ್ ಟುಗೆದರ್ ಮಲ್ಪುಣತ ಇಟ್ಟು ಆಪ್ಷನ್ ಬೇತೆಪ್ಪುಂಡು ಒಂಚೂರು ಕಾಯ್ತಾಗ ನೈಟ್ ಮಸ್ತ್ ಜನ ಹತ್ತೀರ ಮಾರೆ ಪೋಯರ ಅಂದ ಪೂರ. ನ್ಯೂ ಫ್ರೆಂಡ್ಸ್ ಕನೆಕ್ಟ್ ಮೀ ಹೇಳ್ತಿದ್ದಾರೆ. ಅವನು ಹಿಂದಿದ ಅಲತ್ತಲ್ಲ ಪೋಯಲ್ಲ ಅಂತ. ಧನು ಊಟ ಆಯ್ತಾ ಕೇಳ್ತಿದ್ದಾರೆ. ಶಿಲ್ಪಾ ಸಿಸ್ಟರ್ ಥ್ಯಾಂಕ್ಸ್ ಹೇಳ್ತಿದ್ದಾರೆ. ಧನುಷ್ ಬ್ರದರ್ ಗಿಫ್ಟ್ ಕೊಟ್ಟಿದ್ದೀನಿ ನಾಳೆ ಹೇಳ್ತಿದ್ದಾರೆ. ಕೊಡ್ತೀನಿ ನಾಳೆ ಅಂತ ಹೇಳ್ತಿದ್ದಾರೆ, ರಿಟರ್ನ್ ಮಾಡಿ ಹೇಳ್ತಿದ್ದಾರೆ. ನಾಳೆ ಕೊಡ್ತೀರಾ? ಮಂಜು ಶೆಟ್ಟಿ ಇಲ್ಲ. ಹೌದು, ಯಾಕೆ ನಿನ್ನೆ ಕೂಡ ಬೇಗ ಹೋಗಿದ್ರು. ಇಲ್ಲಕ್ಕ, ಕವಿತಾ ಸಿಸ್ಟರ್ ಹೇಳ್ತಿದ್ದಾರೆ. ಕರ್ಕೊಂಡು ಬನ್ನಿ ಮಂಜು. ಕವಿತಾ ಸಿಸ್ಟರ್ ನಿಮ್ಮ ಊಟ ಆಯಿತಾ ಕೇಳ್ತಿದ್ದಾರೆ. ಧನುಷ್ ಸಪೋರ್ಟ್ ಮೇಘು. ಥ್ಯಾಂಕ್ ಯು ಮೇಘು. ಬಂದ್ರಾ? ಅಲ್ಲೇ ಇದ್ದೀರಂತ ಎಣಿಸಿದೆ ನಾನು. ಅದು ಬೈ ಮಿಸ್ಟೇಕ್ ಕಾಯ್ತಾಗಿ ಎಂಡಾಯಿತು. ನ್ಯೂ ಫ್ರೆಂಡ್ಸ್ ಕನೆಕ್ಟ್ ಹೇಳ್ತಿದ್ದಾರೆ ಮೇಘು ಅವರು. ಲಿಂಕ್ ಹಾಕಿದ್ದಾರೆ ಮೇಘು, ಜಾಯ್ನ್ ಆಗಿ. ಡಿಜೆಸ್ ಬ್ರದರ್ ಡನ್. 282 ಹೇಳ್ತಿದ್ದಾರೆ. ಚೆಕ್ ಮಾಡಿ ಹೇಳ್ತಿದ್ದಾರೆ. ಇದ್ದೀರಾ ಧನುಷ್? ಹಾಯ್ ಡಿಜೆ ಹೇಳ್ತಿದ್ದಾರೆ. ಸಪೋರ್ಟ್. ಥ್ಯಾಂಕ್ ಯು ಧನುಷ್, ಥ್ಯಾಂಕ್ ಯು ಸೋ ಮಚ್. ಎಷ್ಟು ಗಂಟೆ ಇದ್ದು? 5:30, 6:30, 1:30 ಗಂಟೆದು ಹೋಯಿತು. ಬಾಯ್ ಆಲ್. ಬಾಯ್ ನಾಗು, ಥ್ಯಾಂಕ್ ಯು ಸೊ ಮಚ್. ಬಾಯ್ ಗುಡ್ ನೈಟ್.
ಸಪೋರ್ಟ್. ಥ್ಯಾಂಕ್ ಯು ಮೇಘು. ಮೇಘು ಭವಿ ಸಿಸ್ಟರ್ ಮೆಸೇಜ್ ಮಾಡ್ತೆ ಹೇಳ್ತಿದ್ದಾರೆ. ಮೇಘು ಭವಿ ಸಿಸ್ಟರ್ ಮೆಸೇಜ್ ಮಾಡಿದ್ದಾರಂತೆ, ನಾಳೆ ರಿಟರ್ನ್ ಮಾಡಿ. ಲೋಕದ ಸುಖವೆಲ್ಲ ನೀನಗಾಗಿ ಮುಡಿಪಿರಲಿ, ಇರುವಂಥ ನೂರು ಕಹಿ ಇರಲಿರಲಿ ನನಗಾಗಿ, ಕಾಯುವೆನು ಕೊನೆಯವರೆಗೂ ಕಣ್ಣಾಗಿ. ಥ್ಯಾಂಕ್ ಯು ಕವಿ. ಸಪೋರ್ಟ್. ಥ್ಯಾಂಕ್ ಯು ಮೇಘು. ಮೇಘು ಕವಿ. ಥ್ಯಾಂಕ್ ಯು. ಸಪೋರ್ಟ್. ಥ್ಯಾಂಕ್ ಯು ಸೊ ಮಚ್. ಸುಧಾಕರ್ ರುಚಿ ಸಪೋರ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಕವಿ, ಸಪೋರ್ಟ್ ಮಾಡ್ತಿದ್ದೀರಿ. ಥ್ಯಾಂಕ್ ಯು ಸೊ ಮಚ್. ಊಟದ ಸಮಯ ಅಲ್ವಾ, ಎಲ್ಲ ಊಟದಲ್ಲಿ ಬ್ಯುಸಿ ಇದ್ದಾರೆ. ಸಪೋರ್ಟ್. ಥ್ಯಾಂಕ್ ಯು ಸುಧಾ ಕೈ ರುಚಿ. ನೀರಲ್ಲಿ ಹೋಗುತ್ತದೆ, ಮುಟ್ಟಿದರೆ ಮಾಯವಾಗುತ್ತದೆ. ನಾನು ಯಾರು? ನೀರ್ದ ಗುಳ್ಳೆನಾ? ನೀರ್ದು ಬಬಲ್ಸ್ ಬರ್ಪುಣತ, ನೀರು ಬಬಲ್ಸಾ? ಮಂಜು ಶೆಟ್ಟಿ ಇಲ್ಲ ಇವತ್ತು, ಬೇಗ ಮಲಗಿದ್ದಾರೆ. ನೆನ್ನೆ ಹೋಗಬೇಕಂತ ಮೆಸೇಜ್ ಮಾಡಲಿಲ್ಲ. ನೀರ್ದಿತ್ತಿನ ಬಬಲ್ಸಾ ಗುಳ್ಳೆನೆ? ಹಾಂ, ಓಕೆ, ಈಸಿ ಇತ್ತಿನದೆ. ಮುಟ್ಟಿದರೆ ಮಾಯ ಬಕ್ಕ ಶೆಟ್ರು ಬತ್ತಡಕ್ಕೆ ನೋಡು. ದಾದ ವಣಸು ಲೇಟ್ ಉಂಡ ವಣಸು. ಮುಖ ವಿಶೇಷ. ಓಕೆ, ವನಸು ಅದು ಬರ್ಪೆ ಅವ ಉಣ್ಣೆ ಏನೋ ಉಂಟು ವನಸು.
ನನ್ನ ತಗೋಡ ಉನ್ನಗ ಉನ್ನಗ ತಗೋಡೋಡದ ಕಜಿಬ್ದಾದ ಮಂದೇರ್ನು ನನ್ನ ಮೂವತ್ತ ಬೋಟು ಮಿತ್ ಪೋಪುಣತೆ ರಜೆ ಮುಗಿಯ ಬತ್ತನ ಅಂತ ಅಂತೆ. ಓಕೆ, ಪಿರೆ ಬರ್ತಾರೆ ಅಂದ ಹೇಗೆ ಬಿಡ್ದು ಬರ್ತಾರದಲ್ಲ. ಥ್ಯಾಂಕ್ ಯು. ಅದು ಬಿಡ್ದು ಬರ್ತಾರೆ. చోకులు మొబైల్ బతారు అందరు చోకులు అంచనది చోకులు బస్సులో కొరిపిన అంచి ಅದು ಕಜ್ಜಿಪುರಿಗೆ ಸಮಾಧಾನ ಆಯ್ತು. ಜೋಕುಲು ಅಂಚನೆ ಪತನ ಕೊರ್ಪುಜ ಜೋಕುಲು. ಥ್ಯಾಂಕ್ ಯು ಕವಿ. ಎಲ್ಲ ಸಪೋರ್ಟ್ ಮಾಡುವರು, ಒಮ್ಮೆ ಮಾಡಿ ಹೋದರು. ನನಗೆ ಇನ್ನು ಯಾರಿಲ್ವ ಅಂತ ಸಪೋರ್ಟ್ ಮಲ್ಪಂದೆ. ಥ್ಯಾಂಕ್ ಯು. ಬೆಲ್ಲದ ಬೀಜದ ಸಾಂಬಾರು ಒಂದು ಎಡ್ಡೆ ಬಾಳೆ ಪಂಪೇರು ಎಂಕೆಲ್ಲ ಒಂದಿಟ್ಟು ಎಂಕೆಲ್ಲ ಮೀನುಂಡು ಕೊಡದ ಬಿರಿಯಾನಿ ಉಂಡು. ಟಿಫಿನಿಗೆ ಬಿರಿಯಾನಿ ಹೊಡೆದ ಸೂಪರ್. ಬಂಗಡೆ ಲೆಜ್ಜರ್ ಡೊನಮಿನೇಟೆಲ್ಲ ಅಂತ. ಹೆಜ್ಜೆಜ್ಜ ಅವರಜ್ಜಿ ಅಮ್ಮ ಬಂದರು ನೋಡಿ ಊಟ ಮಾಡಿ. ಹೌದು, ಅದು ಎಂಡಾಯಿತು ಅಮ್ಮ, ಕಾಯ್ದಾಗಿ ಬಿತ್ತು. ಬಂಗಡೆ ಫಿಶ್ ತಿಂತೀರಾ? ವೆಜ್ಜ ಕವಿ ನಿಮಗೆ ಆಸೆ ಆಗ್ತದಾ? ಹಾಗೆ ಕವಿ ಸೇಸಿ ಹೇಳ್ತಿದ್ದಾರೆ. ಅದು ಕಾಯ್ದಾಗಿತ್ತಮ್ಮ, ಕಾಯ್ದಾಗಿ ಎಂಡಾಯಿತು. ಅಮ್ಮ ಊಟ ಆಯಿತಾ? ಊಟ ಮಾಡಿ ಬಂದ್ರು ಅಂತ ಕಾಣ್ತದೆ ಅಮ್ಮ ಡಾರ್ಲಿಂಗ್. ನಂದಾಗಲಿಲ್ಲ, ಮಾಡ್ತೀನಿ ಈಗ. ಈ ಕಡೆ ಸೈಲೆಂಟ್ ಆಗಿತ್ತಂಡು ಯಾರು ನನ್ನನ ಮೀನು ನಾನು ಫೇವ್ರೇಟ್. ಹೌದೌದು, ನಂಗೆ ಮೀನು ಫೇವ್ರೇಟ್. ಹುಳಿ ಆಗಬೇಕು. ಎಣ್ಣೆ ಒಂಚೂರು ಮ್ಯೂಟ್ ತೀಪಿನ ಕೆಲಸ ಅಲ್ಲ ಪಾತ್ರೆನೊಬ್ಬರ ಮಾಡ್ತಾಯಿದ್ದೀನಿ ಅಮ್ಮ. ಏನು ಅಡುಗೆ ನಿಮ್ಮದು? ವೆಜ್ಜೆ ನಿಮಗೆ ಕವಿ? ವೆಜ್ಜು ಅದೇ ಮಾಡ್ತಾ ಇರೋದು. ನಾನ್ ವೆಜ್ ನೋಡಿ. ಭಟ್ರು ಬಂದರು, ನೋಡ್ತಾ ಇದ್ದಾರೆ ನೋಡಿ ಭಟ್ರು. ವೆಲ್ಕಮ್ ಬ್ಯಾಕ್ ಭಟ್ರೆ. ಒಂದು ಲೈವ್ ಎಂಡ್ ಆಯಿತು, ಮತ್ತೊಂದು ಲೈವ್. ಭಟ್ರೆ ಬಿಜಿ ಇತ್ತೀಜಿ ಸೌಂಡ್ ಪೂರ ಬರ್ಪುಣತ మీరు ಪಾತ್ರೆನ ಮತ್ತು ಅಂತಿ ಮ್ಯೂಟ್ తీపిన్ ಎದಲ್ಲ ಇತ್ತು ಚೊಚ್ಚು ಟೈಮ್. ಅದು ಎಷ್ಟು ಬಂತ ಗೊತ್ತಿಲ್ಲ ಭಟ್ರೆ, ನಾನು ನೋಡಲಿಲ್ಲ ಅದು ವಾಚ್ ಅವರ್ ಎಷ್ಟು ಬಂತೇನು. ನಮ್ಮ ಬ್ರದರ್ ಎಲ್ಲಿ ಹೋದರು ಕಾಣ್ತಾ ಇಲ್ಲ. ಮಿಸಸ್ ಮಂಜು ಬ್ರದರಾ?
ಇದ್ರ ಮಂಜು ಬಂದಿದ್ರಾ ಅಮ್ಮು? ಇಲ್ಲಲ್ಲ. ಮಂಜು ಬರಲಿಲ್ಲ. ನಿನ್ನೆ ಬೇಗ ಹೋಗಿದ್ರು ಮಂಜು. ಆಮೇಲೆ ಎಲ್ಲೂ ನೋಡಲಿಲ್ಲ ಇವತ್ತು. ಎಲ್ಲೋದವನು? ಕರ್ಕೊಂಡು ಬನ್ನಿ, ಒಗಟಾದ್ರು ಕೇಳ್ತಾರೆ. ಲೈವಿಗೆ ಬಂದಿದ್ರಾ? ಹೌದೌದು, ಬಂದಿಲ್ಲ, ಅದಕ್ಕೆ ಹೇಳಿದ್ದ. ಬೇಗ ಮಲಗಬೇಕು, ಬೇಗ ಬೆಳಿಗ್ಗೆ ಹೋಗಲಿಕ್ಕೆ ಉಂಟಂತ ಹೇಳಿದರು ನಿನ್ನೆ. ಇಲ್ಲಾದರೆ 1 ಗಂಟೆವರೆಗೆ ಇರ್ತಾರೆ ಲೈವಲ್ಲಿ. ಥ್ಯಾಂಕ್ ಯು ಗೀತಾ. ಫೇಕ್ ಐ ಡಿ ಸುದ್ದಿ ಕೇಳಿದ್ದು ನಾನು. ಯಾರ್ದು ಫೇಕ್ ಐ ಡಿ? ಕವಿದಾ? ಹಾಕಿದ್ರು ಗ್ರೂಪಲ್ಲಿ ಕವಿ. 4 ಗಂಟೆ ಮಲ್ಪುವರೆ ಸುಮ್ಮಿ ಸಿಸ್ 4 ಗಂಟೆ ಮಲ್ಪುವರೆ ಸುಮ್ಮಿ ಸಿಸ್ 4 ಗಂಟೆಗಾ? 4 ಗಂಟೆ ದಾದಾ? 4 ಗಂಟೆ ಐನೇ ಅಪ್ಪಣ 5 ಗಂಟೆ 4:15 ಇಂಚ ಅಪ್ಪಣ. ಜನಜ್ಜಿರ ಬೇಗ ಹೆಣ್ಣು ಮಲ್ಪುನು. ಅವೇ 4-4:15 5 ಲಾಪನ ಕೆಲಸ ಜನ ಹತ್ತೆಡ. ಮತ್ತೆ ಬಂದೆ. ಬನ್ನಿ ಪುಷ್ಪ, ವೆಲ್ಕಮ್ ಬ್ಯಾಕ್. ಊಟ ಆಯ್ತಾ ಶಿಲ್ಪ? ಯಾಕೆ ಎಂಟಾಯಿತು? ಕೈ ತಾಗಿಬಿಡ್ತು ಶಿಲ್ಪ. ಇದು ಸಿಂಗಲ್ ಲೈವ್ ಅಲ್ಲ, ಕೈ ತಾಗಿತ್ತು. ಕೈ ತಾಗಿ ಪಟಕ್ಕ ಗೊತ್ತಾಗಲಿಲ್ಲ ನನಗೆ. ನಾನು ರೀಡ್ ಮಾಡಲಿಲ್ಲ. ಓಕೆ ಅಂತ ಪ್ರೆಸ್ ಮಾಡಿಬಿಟ್ಟೆ, ಅದು ಅಲ್ಲೇ ಎಂಡಾಯಿತು. ಎಸ್, ಹೌದು. ಸಪೋರ್ಟ್. ಥ್ಯಾಂಕ್ ಯು ಅಮ್ಮು. ಥ್ಯಾಂಕ್ ಯು ಶಿಲ್ಪಾ. ಥ್ಯಾಂಕ್ ಯು.
ಥ್ಯಾಂಕ್ ಯು. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಶಿಲ್ಪಾ. ಮೆಸೇಜ್ ಬರ್ತಾ ಇಲ್ವಾ? ಹಿಂದೆ ಹೋಗಿ ಬ್ಯಾಕ್ ಹೋಗಿ ಬನ್ನಿ, ನನಗೆ ಕೂಡ ಹಾಗೆ ಆಗ್ತದೆ. ಒಮ್ಮೆ ಬ್ಯಾಕ್ ಹೋಗಿ ಎಂಡ್ ಮಾಡಿ ಪುನೊಮ್ಮೆ ಬನ್ನಿ ರೀ. ಹಾಯ್ ಪುಷ್ಪ ಅವರೇ, ಗಿಫ್ಟ್ ಡನ್, ನಾಳೆ ರಿಟರ್ನ್ ಮಾಡಿ ಕನೆಕ್ಟ್ ಮಾಡಿ ಪ್ಲೀಸ್ ಹೇಳ್ತಿದ್ದಾರೆ. ಅದು ಹಾಗೆ ಆಗ್ತದೆ, ಮೆಸೇಜ್ ಬೇರೆಯವ್ರದ್ದು ಕಾಣ್ತಾ ಇಲ್ಲ. ನಾವು ಕಂಟಿನ್ಯೂಸ್ ಮೆಸೇಜ್ ಒಂದೇ ಪೇಜಲ್ಲಿ ಇರ್ತೇವಲ್ಲ, ಬೇರೆಯವ್ರದ್ದು ಕಾಣೋದಿಲ್ಲ. ನನಗೆ ದಿನ ಆಗ್ತಾ ಉಂಟು ಈಗ. ಅದಕ್ಕೆ ಬ್ಯಾಕ್ ಹೋಗಿ ಪುನಃ ಬರಬೇಕು. ಹಾಯ್ ಪ್ರೀತಮ್, ವೆಲ್ಕಮ್ ಟು ಮೈ ಲೈವ್. ಪ್ರೀತಮ್ ಮಂಚೋಲ್ಲರು ಮಸ್ತಿ ನಾನು ಬರಂದೆ. ನೊಂದ ಜೀವ ಬಂತು. ಯಾರು ನೊಂದ ಜೀವ? ಹಾಯ್ ನೊಂದ ಜೀವ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಿ? ನೋಡ್ಕೊಂಬರ್ತೀನಿ ಯಾರು ಅಂತ ನೀವು. ನೊಂದ ಜೀವ ನಾವಿನೇ ಇರಬೇಕು ಅಲ್ವಾ? ಅವರೇನು ಕಾಣ್ತದೆ. ಸಪೋರ್ಟ್, ಥ್ಯಾಂಕ್ ಯು. ಲೈಕ್ ಡನ್ ಮಾಡಿದ್ದೆ, ಥ್ಯಾಂಕ್ ಯು. ಪ್ರೀತಮ್ ಹಾಯ್ ಹೇಳ್ತಿದ್ದಾರೆ.
ಹೇಗಿದ್ದೀರಿ ಪ್ರೀತಮ್? ಒಣ ಸಾಂಡೆ ಕೈ ಕೊಟ್ಟಳು ಬೆಣ್ಣೆ. ಹೌದು. ಪುಷ್ಪ ಲಿಂಕ್ ಹಾಕಿದ್ದಾರೆ ಕನೆಕ್ಟ್ ಆಗಿ. ಪ್ರೀತಮ್ ಉಲ್ಲರೆ ಶಿಲ್ಪ ಆಯಿತು, ನಿಂದು ಆಯ್ತಾ ಹೇಳ್ತಿದ್ದಾರೆ. ಆಯಿತು ಅಕ್ಕ ಹೇಳ್ತಿದ್ದಾರೆ. ಭಟ್ರು ವೆಲ್ಕಮ್ ಬ್ಯಾಕ್. ಇವತ್ತು ನಮ್ಮ ಮನೆಯಲ್ಲಿ ಫುಲ್ ಜನ ಇದ್ದಾರೆ, ನನಗೆ ಖುಷಿ ಇವತ್ತು. ಓಯ್ ಪ್ರೀತಮ್ ಉಳ್ಳರೆ, ಬಾಯ್ ಬಾಯ್ ಗೀತಾ, ಬಾಯ್. ಥ್ಯಾಂಕ್ ಯು ಸೊ ಮಚ್. ಒಣ ಸಾಂಡೆ ಹಾಯ್ ಶ್ರೀ, ವೆಲ್ಕಮ್ ಟು ಲೈವ್ ಶ್ರೀ. ಹೇಗಿದ್ದೀರಿ? ಹಾಯ್ ಸುಧಾ ಹೇಳ್ತಿದ್ದಾರೆ ಶ್ರೀ ಅವರು. ಹೇಗಿದ್ದೀರಿ ಶ್ರೀ? ತುಂಬ ದಿನ ಆಯ್ತಲ್ಲ ನೋಡೋದೆ. ಹಾಯ್ ಕವಿತಾ ಸಿಸ್ ಹೇಳ್ತಿದ್ದಾರೆ. ಊಟ ಆಯಿತಾ? ನಿದ್ದೆ ಮಾಡಿ ಬಂದ್ರಾ ಒಂದು?
ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ನಾನು ಕೂಡ ಹುಷಾರಿದ್ದೀನಿ. ಪಕೋಡ ಮಾಡ್ತಾಯಿದ್ದೀನಿ. ಹೌದಾ? ಊಟಕ್ಕೆ ಪಕೋಡನಾ? ಹಾಗಾದರೆ ನಾಳೆ ರೆಸಿಪಿ ಬರ್ತದಲ್ವಾ, ಪಕೋಡ ರೆಸಿಪಿ. ಆನಿಯನ್ ಪಕೋಡ, ಓಕೆ. ನೀವು ಮೀನು ತಿನ್ನೋದಿಲ್ವಾ? ಪಕೋಡ ಮಾಡಿ. ಮತ್ತೆ ಯಾರಿದ್ದೀರಿ? ಊಟ ಆಯ್ತಾ ನವಾಸ? ಊಟ ಮಾಡಿದ್ರಾ?
ನವಸ ಏನು ಮಾತಾಡ್ತಿಲ್ಲ, ಏನಾಯ್ತು ನವಸ? हाय। हेलो। थैंक यू सो मच। हर हर बोले। राहुल, खाना हो गया क्या? वेलकम वेलकम टू माय लाइव राहुल। ಥ್ಯಾಂಕ್ ಯು ಸೋ ಮಚ್. ನೊಂದ ಜೀವ ಜಗದಲ್ಲಿರೋ ಹುಚ್ಚನಲ್ಲಿ ನಾನು ಒಬ್ಬ. ಅಮ್ಮ ಬಂದರು, ವೆಲ್ಕಮ್ ಬ್ಯಾಕ್ ಅಮ್ಮ. ಥ್ಯಾಂಕ್ ಯು ರಾಹುಲ್, ಥ್ಯಾಂಕ್ ಯು ಸೋ ಮಚ್. ಖಾನ ಹೋಗ ಕ್ಯಾ ರಾಹುಲ್? ಅಮ್ಮ ಊಟ ಆಯ್ತಮ್ಮ? ಪ್ರೀತಮ್ ನಾಯ್ಕ್ ಹಾಯ್. ಅವರ ಬತ್ಪೋಯಿರತ್ತೀರ ಒಣಸಾಂಡ ಕ್ಯಾಂಡೆ ಕೇಂಜಿರೆಗ್ ರಿಮೂವ್ ರಿಮೂವ್ ಮಾಡ್ಕೊಡಿಬ್ಲು ಮುಚ್ಚೆ. ಓಕೆ ಗಿತ್ತ వీడియోస్ పాడోళ్ళారే పాడుందోళ్ళారది తూpe తూpe వన్ డే ఎగో 1 month ఎగో దాని వీడియోಸ್ పాడు ಜರ್ ಬೋರ್ಡ್ಗೆ ರಿಸಲ್ಟ್ ಓ ಅಂದೆ ಏತ್ನೆ ಓ ಸ್ಟ್ಯಾಂಡರ್ಡ್ ಇರ ಕಾಲೇಜಾ ಡಬ್ಲಿನ್ ಇದೆಂತಮ್ಮ ಚಂದ್ರ ಬಂದು ಹಾಯ್ ಚಂದ್ರು. ನಿಮ್ಮದು ಅರ್ಧ ನೋಡಿದೆ ವಿಡಿಯೋ ಆಯಿತಾ, ಅದಕ್ಕೆ ಕಮೆಂಟ್ ಹಾಕಲಿಲ್ಲ. ಅರ್ಧ ನೋಡಿದೆ, ಮತ್ತು ಲೈವ್ ಟೈಮ್ ಆಯಿತು, ಮತ್ತು ನಾಳೆ ನೋಡ್ತೀನಿ. 5 minutes ಏನು ನೋಡಿದೆ ಅಷ್ಟೇ, ಮತ್ತು ನಾಳೆ ನೋಡ್ತೀನಿ, ಮತ್ತೆ ಕಮೆಂಟ್ ಹಾಕ್ತೀನಿ ಅಂತ ಬಂದೆ. ಊಟ ಆಯ್ತಾ ಚಂದು? 4th ಸ್ಟ್ಯಾಂಡರ್ಡಾ? ಅದೇ ಕಾಲೇಜ್ ಏನ ಕಲ್ತೊಲ್ಲಾರ? ಓ ಕಾಲೇಜ್ ಪೋಲಾರ. ಥ್ಯಾಂಕ್ ಯು ಅಮ್ಮ. ಇತ್ತ ರಿಸಲ್ಟ್ ಅನಿಗೆಲ್ಲಿಗೆ ಈ ಟೈಮಿಗೆ? ರಾಧನ ಬಂದರು. ಹಾಯ್ ರಾಧನಾ. राहुल बात नहीं करते हो राहुल, कुछ बात करो राहुल, अच्छा लगेगा. ರಾಧನಾ ಹೇಗಿದ್ದೀರಿ? ವೆಲ್ಕಮ್ ಟು ಲೈವ್ ರಾಧನಾ. ಊಟ ಆಯ್ತು ರಾಧನಾ? TM ಪೈ ಓಕೆ ಮಣಿಪಾಲ್ ಓಕೆ ಓಕೆ ಅಲ್ಪನೆ ಕ್ಯಾಂಪಸ್ ಡೇ ಓಕೆ. ವೆಲ್ಕಮ್ ಬ್ಯಾಕ್ ಭಟ್ರೆ. ಇವತ್ತು ಫುಲ್ ಖುಷಿ ಬಂದ್ರಲ್ವ ಅವರು ರಾಧನಾ, ಅವ್ರಿಗೆ ಹೇಳಿ. ಎಲ್ಲಿ ಹೋದರು ನಮ್ಮ ರಾಧನಾ?
ರಾಧನ ಕಾಣ್ತಾ ಇಲ್ಲ ಇವನ ಮೆಸೇಜಿಂದ. ರಾಧನ ಕಾಣ್ತಾ ಇಲ್ಲ. ಹುಡುಕಿ ಕೊಡಿ ರಾಧನನನ್ನು. ಭಟ್ರೆ ಅಂತ ಬಂದ್ರಲ್ವಾ ರಾಧನ, ಇಲ್ಲಿದ್ದಾರೆ. ರಾಧನಾ ಬಂತು ನೋಡಿ ರಾಧನಾಗೆ ಬ್ಲೂ. ಥ್ಯಾಂಕ್ ಯು ಚಂದು. खाना हो गया क्या राहुल बताओ. ಯಾರಿದು? ಅದು ರಾಹುಲ್ ಅಂತ. ಒಡಿಗೆ ಅವನುಂಡೆ ಚೆದ್ದಿ ಬರೀತಾರತ್ತೆ ಎಡ್ಡೆ ಎಡ್ಡೆ ಮಲ್ದಾರತ್ತೆ ಎಕ್ಸಾಮ್ ಮಕ್ಕದ ಒಳಗೆ ಅಜ್ಜಗೊಂದು ಕೈ ಮುಕ್ಕಿಲ್ಲ ದಾಲ ಬುಚ್ಚಿ. ಎಕ್ಸ್ಚೇಂಜ್ ಮ್ಯಾರೇಜ್ ರಾಧನಾ ಫೋನಲ್ಲಿದ್ದಾರೆ, ಬ್ಯುಸಿ ಅಂತ ಕಾಣ್ತಿದ್ದೆ ರಾಧನಾ. नहीं अभी ओके राहुल सपोर्ट. थैंक यू राहुल, खुश हो गए मैं आपको देख के. ओके यार ठीक है. ये नमो हिंदी यार. ओके ओके अम्मू ಏನಾಯಿತು? ಚಾಕ್ಲೇಟ್. ಥ್ಯಾಂಕ್ ಯು ರಾಹುಲ್. राहुल मैसेज करो, मेरा हाथ लगा कुछ डिलीट हो गया क्या? राहुल है क्या? राहुल मैसेज करो. ರಾಹುಲ್ ಇದ್ದಾರಮ್ಮ, ಏನೋ ಕಾಯ್ತಾಗಿತ್ತು ಅವರಿಗೆ, ಏನೋ ಆಯ್ತಾ ಗೊತ್ತಿಲ್ಲ. ನೋಡಿ ಸರ್ ಇಲ್ಲಲ್ಲ, ಏನಾಗಲಿಲ್ಲ. ಸಪೋರ್ಟ್ ರಾಧನಾ, ಥ್ಯಾಂಕ್ ಯು. ರಾಹುಲ್ ಮೆಸೇಜ್ ಕರೋ. ಊಟ ಆಯ್ತಾರ ಅದನ್ನ? ಬರಲ್ಲ. ಓಕೆ ಓಕೆ ಥ್ಯಾಂಕ್ ಯು. ಕೇಸೆ ಹೋ ರಾಧನಾ ಅಂತ ಹೇಳ್ತಿದ್ದಾರೆ ನೋಡಿ. ಮಾತಿದ್ದೀನಿ ಸಿಸ್ಟರ್, ನಿಮ್ಮದು ನನ್ನದು ಆಯಿತು. ರಾಧನ್ ಬಾತ್ ಕರೋ. ನವೀನ್ ಬ್ರದರ್ ಯಾಕೆ ಮಾತಾಡಲ್ವಾ ನನ್ನ ಜೊತೆ ಹೇಳ್ತಿದ್ದಾರೆ. ಯಾರು ಮಾತಾಡ್ತಿಲ್ಲ ಇವತ್ತು, ಯಾಕೆ? ಥ್ಯಾಂಕ್ ಯು. ರಾಧನ್ ನಿಮ್ಮನ್ನು ಇವ್ರು ಕರೀತಾರೆ ನೋಡಿ. ಶಿವಕುಮಾರ್ ಬಂದರು. ಹಾಯ್ ಸುಮಿ ಅಂತ. ಹಾಯ್ ಶಿವಕುಮಾರ್, ವೆಲ್ಕಮ್ ಟು ಲೈವ್. ಶಿವಕುಮಾರ್ ಹೇಗಿದ್ದೀರಿ? ಊಟ ಎಲ್ಲ ಆಯಿತಾ? ಮೇರಾ ಹಿಂದಿ ನಹಿ ಆತಾ ಬ್ರದರ್. ಮುझे हिंदी नहीं आता है ಹೇಳಿ. उसको हिंदी समझ में नहीं आता बोलती है राधना. सपोर्ट अच्छा मस्त है राहुल. थैंक यू राहुल.
ಓಕೆ ಓಕೆ. ಶಿವಕುಮಾರ್ ಹೆಲೋ, ಎಲ್ಲರಿಗೂ ಹೇಳ್ತಿದ್ದಾರೆ ಹಾಯ್ ಹಾಯ್. ಶಿವಕುಮಾರ್ ಊಟ ಆಯಿತಾ? ಥ್ಯಾಂಕ್ ಯು. ಬಸವರಾಜ್ ಅಮ್ಮ ಹಾಯ್ ಹೇಳ್ತಿದ್ದಾರೆ. ಶಿವಕುಮಾರ್ ಫೋಟೋ ಅಂಕಲ್ ಅಂಕಲ್ ಏನು ರೈಟಿಂಗ್ ಅಮ್ಮ ಈಗ ಏನು ಊಟ ಎಲ್ಲ ಹೇಳ್ತಿದ್ದಾರೆ. ನಮಗೆ ಮೀನು. ಹಾಯ್ ಬ್ರದರ್ ಹೇಳ್ತಿದ್ದಾರೆ. ಹಾಯ್ ಅಮ್ಮ ಊಟ ಆಯ್ತಾ ಹೇಳ್ತಿದ್ದಾರೆ. ಆಯ್ತಾ ಪಕೋಡ ಶ್ರೀ? ಪಕೋಡ ಮಾಡಿ ಆಯ್ತಾ? ಹಾಯ್ ಶ್ರೀ ಸಿಸ್ ಊಟ ಆಯ್ತಾ ಕೇಳ್ತಿದ್ದಾರೆ. ಅಮ್ಮ ಪಕೋಡ ಮಾಡ್ತಿದ್ರಂತೆ. ಆಯಿತು ತಿಂತಾ ಇದ್ದೀನಿ, ಬನ್ನಿ ಎಲ್ಲರೂ. ಪಕೋಡ ವೀಡಿಯೋ ಬಂತಾ? ಹಾಕಿದ್ದೀರಾ? ವೀಡಿಯೋ ಮಾಡಿದ್ದೀರಾ? ಅಮ್ಮ ಅವ್ರು ಹೇಳ್ತಿದ್ದಾರೆ. ಶಿವಕುಮಾರ್ ಇವತ್ತಾಗಾದರೆ ಪಕೋಡನಾ? ರೈಸ್ ಇಲ್ವಾ? ನಾಳೆಗೆ ವಿಡಿಯೋ ಓಕೆ. ಶ್ರೀ ಮಾಡಿ ಫೋಟೋ ಹೇಳ್ತಿದ್ದಾರೆ. ರಾಧಾನೇನು ಮಾತಾಡ್ತಿಲ್ಲ? ರಾಧನಾ ಕೋಪನಾ? ಹೌದಾ, ಊಟ ಮಾಡಿ ಮಾಡಿ. ಅದೇ ಅಂಡ್ ಅದೇ ತಾಲಜ್ಜಿ ಮುನಸಾಂಡೇರ್ನಾ? ನನಗೆ ಹಿಂದೆ ಅರ್ಥ ಆಗಲ್ಲ, ಅದಕ್ಕೆ ಮಾತಾಡ್ತಿಲ್ಲ. ಓಕೆ ಓಕೆ. ರಾಹುಲ್ ಕಹಾ ಹೇ? ಕಹಾ ಹೋ ಆಪ್? ದಾದಾ ಉಣ್ಣ ಸೀರೆಗೆ ಧನುಷ್ ಅಮ್ಮ ಯಾವ ಫೋಟೋ ಹೇಳ್ತಿದ್ದಾರೆ. ಶಿವಕುಮಾರ್ ನೀರಲ್ಲಿ ಬಜ್ಜದ್ದ, ನೀರಲ್ಲಿ ಪಕೋಡದ್ದ ಕೇಳಿದ್ದ ಅಮ್ಮ. ಯಾರು ನೀವು ಬ್ರದರ್?
ಸುಮಿ ಸಿಸ್ಟರ್, ನಾನು ದುಬೈಗೆ ಬರ್ತೀನಿ, ಕರ್ಕೊಂಡೋಗಿ. ಬನ್ನಿ, ಬಂದಿದ್ದೀರಲ್ವಾ, ಬನ್ನಿ ಬನ್ನಿ. ಯಾರೋ ಹೇಳಿ, ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ ನಾನು ಹೇಳ್ತಿದ್ದಾರೆ. ಶಿಲ್ಪ ಸಿಸ್ಟರ್ ಹಾಯ್ ಹೇಳ್ತಿದ್ದಾರೆ. ಧನುಷು ಶಿಲ್ಪ ಸಪೋರ್ಟ್ ಮಾಡ್ತಿದ್ದಾರೆ. ಅಮ್ಮ ಶಿಲ್ಪ, ಥ್ಯಾಂಕ್ ಯು ಸೋ ಮಚ್. ಕರೀತಿದ್ದಾರೆ ನೋಡಿ ಶಿಲ್ಪ. ಡಿಜೆ ಕನೆಕ್ಟ್ ಆಗಿ. ಬೇಡ ಮಾತಾಡಬೇಡಿ ಅಮ್ಮು, ಬಾಯ್, ಟೇಕ್ ಕೇರ್ ಹೇಳ್ತಿದ್ದಾರೆ. ನಿಮ್ಮ ಹೆಸರು ಶಿವಕುಮಾರ? ಹಾಗಾದರೆ ಸಪೋರ್ಟ್ ಮಾಡ್ತಾರೆ ಅವರು. ಶಿವಕುಮಾರ್ ಬರ್ತಾರೆ ಯಾವಾಗಲೂ ಅಮ್ಮ ಅವರು. మటన్ వేయనుండే. వండుತೀನಿ. ಓಕೆ ಶ್ರೀ, ಥ್ಯಾಂಕ್ ಯು. ಏನು ಅಡುಗೆ ಇವತ್ತು? ಮೀನು ಶ್ರೀ. ನಿರಂಜನ್ ಬಂದರು. ಆಯ್ ದಾದಾ ಲೇಟ್ ಇರ್ನಾ ಇಸೆ ಬತ್ತು ನನ್ನ ನಿದ್ರೆ ಹಾರ್ಕೊಂಡು ನನ್ನ ಪರ ಅಂತ ಬಕ್ಕದಾತಗೆ ವಿಶೇಷ ನಿರಂಜ. ಇದ್ದೀನಿ ಮ್ಯೂಟಲ್ಲಿ ಇಟ್ಟಿದ್ದೀನಿ. ಅಮ್ಮ ಹೇಳ್ತಿದ್ದಾರೆ ನಿರಂಜನ್. ಊಟ ಆಯಿತಾ ನಿರಂಜನ್? ಏನೂಟ? ತರಕಾರಿ ಅಲ್ವಾ ನಿಮ್ಮದು? ನಿರಂಜನ್ ಬ್ರದರ್, ಊಟ ಆಯಿತಾ? ಅಮ್ಮ ಕೇಳ್ತಿದ್ದಾರೆ.
ಯಾವ ಮೀನು ಸುಮ್ಮಿ? ಬಂಗಡೆ ಬಂಗಡೆ. ಗುರುವಾರ ಪಲ್ಯ ಜಸ್ಟ್ ದೋಸೆ ಸಾರು ಪಂಚಕಜ್ಜಾಯ ದೋಸೆ ಸಾರು ಪಂಚಕಜ್ಜಾಯ ಸೂಪರ್. ಓ ದೋಸೆ ನೀರು ದೋಸೆನಾ? ಥ್ಯಾಂಕ್ ಯು ಶಿಲ್ಪ, ಥ್ಯಾಂಕ್ ಯು ಸೋ ಮಚ್. ಮಂಜು ಬಂದರು. ಇದ್ಯಾವ ಮಂಜು? ಹಾಯ್ ಮಂಜು, ವೆಲ್ಕಮ್ ಟು ಲೈವ್. ಇದ್ಯಾವ ಮಂಜು ಶೆಟ್ಟಿ ಇಲ್ಲ. ಹಾಂ, ಇವತ್ತು ಇದಿದೆ. ಮಂಜು ಯಾರಿದು? ಸಬ್ಸ್ಕ್ರೈಬ್ ಇದ್ದಾರೆ, 31 ಸಬ್ಸ್ಕ್ರೈಬ್ ಇದ್ದಾರೆ. ಒಂದು ಕೊಟ್ಟೆ ನೋಡಿ ಮಂಜುಗೆ. ಬಂಗುಡೆ ಇಂಕ್ ಓಡು, ತಿನ್ನೆ ಬಲ್ಲೆ. ರಾಧನಾ ಹಾಯ್ ಅಂತಿದ್ದಾರೆ. ಹಾಯ್ ಮಂಜು, ಫಸ್ಟ್ ಟೈಮ್ ಬಂದಿದ್ದೀರಲ್ಲ. ಮುಂಚೆ ನೋಡಿದ್ದೆ ನಿಮ್ಮನ್ನು, ತುಂಬ ಟೈಮ್ ಆಯಿತು ಬೇರೆ ಲೈವಲ್ಲಿ. ಒಂದು ಗಿಫ್ಟ್ ಕೊಟ್ಟೆ ನೋಡಿ ಮಂಜು. ಊಟ ಆಯಿತು ಮಂಜು. ನಿಮ್ಮದಾಯ್ತಾ ಮಂಜು? ಪಂಚಗಜ್ಜಾಯ ಅಂದರೆ ಏನು ಸ್ವಾಮಿ? ಪಂಚಗಜ್ಜಾಯ ಅಂದರೆ ಅದು ಅವಲಕ್ಕಿಯಲ್ಲೆಲ್ಲ ಮಾಡ್ತಾರಲ್ಲ, ತುಳಸಿ ಪೂಜೆಗೆಲ್ಲ, ಹಾಗೆದ್ದು. ಮಂಜು ಹಾಯ್ ಹೇಳ್ತಿದ್ದಾರೆ. ರಾಧನಾ, ಸುಮ್ಯಕ್ಕ ನಲ್ಪಿ ತೆಲ್ಪಿ ಸೆಲ್ಮಾತ ಪಾಂಪಾಡೆ ತೆಲ್ತೊಲ್ಲೆದ ನೋ ಟೆನ್ಷನ್. ಒಂದೇ ಹೇಳಿ ರಾಧನಾ ಹೇಳ್ತಿದ್ದಾರೆ. ಏನು ಮಾಡೋದು ಕೆಲಸ ಅಲ್ಲ, ಹಾಗೆ ಆಗ್ತದಲ್ಲ. ಹೇಗಿದ್ದೀರಿ? ನಾನು ಸೌಖ್ಯ, ನೀವು ಹೇಗಿದ್ದೀರಿ? ಮಂಜು ಶೆಟ್ಟಿ ಇಲ್ಲ ಇವತ್ತು, ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ. ಅದು ಯಾವ ಬೇರೆ ಮಂಜು, ಇವ್ರದ್ದು ಚಾನಲ್ ಇದೆ. ಮಂಜು ಶೆಟ್ಟಿ ಅಲ್ಲ ಇವರು, ಬೇರೆ. ಏನು ಹೇಳೋದು ಅಂತ, ಏನು ಹೇಳೋದು? ಕೊಟ್ಟಿರೋ ಗಿಫ್ಟ್ ಎಲ್ಲ ಲೆಸ್ ಆಗ್ತದೆ, ಅದೇ ನನ್ನ ಕತೆ ಹೇಳ್ತಿದ್ದಾರೆ. ಅಮ್ಮು ಹೆಲೋ ನಮಸ್ತೆ ಹಾಯ್ ಹೇಳ್ತಿದ್ದಾರೆ. ಸ್ವೀಟ್ ಖಾರ ಇರುತ್ತಲ್ವಾ? ಹೌದೌದು, ನಮಸ್ತೆ ಹೇಳ್ತಿದ್ದಾರೆ ಅಮ್ಮು. ಯಾವ ಮಂಜು ಸರ್ ನೀವು ಹೇಳ್ತಿದ್ದಾರೆ? ಅದು ಮತ್ತೊಂದು ಮಂಜು ಶೆಟ್ಟಿ ಅಂತ ಬರ್ತಾರೆ, ಅವರು ಬೇರೆ, ತುಳುವಿನವರು ಅವರು. ಲಿಂಕ್ ಹಾಕಿದ್ದಾರೆ ಧನುಷ್, ಕನೆಕ್ಟ್ ಆಗಿ. ಶ್ರೇಯಾಸ್ ಫಾದರ್ ಅಲ್ವಾ? ಯಾಸ್ ಶ್ರೇಯಾ ಇವರಾ? ಗೊತ್ತಿಲ್ಲ. ನಿರಂಜನ್ ಎನ್ಕೆ ಶ್ರೀ ಹೆಲೋ ಹೇಳ್ತಿದ್ದಾರೆ. ಧನುಷ್ ಲಿಂಕ್ ಹಾಕಿದ್ದಾರೆ, ಕನೆಕ್ಟ್ ಆಗಿ. ವರ್ಲ್ಡ್ ಹೇಳ್ತಿದ್ದಾರೆ ಧನುಷ್ ಯಾರನಪ್ಪದಾರ್. ಮೊಬೈಲ್ ನಾಡಿನ ಇರು ಒಲ್ಲುತ್ತಿನ ದಕ್ಕದಾರೆ ಮೊಬೈಲು. ಮನೇಲಿದ್ದಾರೆ ರಾಧನಾ, ಥ್ಯಾಂಕ್ ಯು. ಕನೆಕ್ಟ್ ಆಗಿ ಫ್ರೆಂಡ್ಸ್, ಯಾರೂ ಆಗಿಲ್ಲ. ಕನೆಕ್ಟ್ ಆಗಿ ಅಮ್ಮ. ರಾಧನಾ ಮಂಜಿಗೆ ಕನೆಕ್ಟ್ ಆಗಿ. ನೀವು ಕವಿ ಲೈವ್ಗೆ ಬರ್ತಿದ್ರಾ? ಕವಿ ಲೈವು, ರಮ್ಯಾ ಲೈವ್ಗೆಲ್ಲ ಬರ್ತಿದ್ರಾ? ಮಂಜು ಅಂತ ಇದ್ದರು ಅಲ್ಲಿ ಒಬ್ಬರು. ಅವರು ಬೇರೆ, ಅವರು ಮಾತಾಡೋದಿಲ್ಲ. ಒಬ್ಬರನ್ನ ಇಟ್ಕೊಂಡು ಮಾತಾಡಿ ಅಂತ ಹೇಳ್ತಿದ್ರು. ಅಮ್ಮು ಜ್ಯೂಸ್ ಕುಡಿ, ತುಂಬ ಹಾಟ್ ಇದೆ ಇಲ್ಲಿ, ಬೇಗ.
ತಂದು ಕೊಡಿ ಪಾಪ. ನೀರಜ್ ಮನಸಾಂಡೆ ಹೇಳ್ತಿದ್ದಾರೆ. ವರ್ಲ್ಡ್ ದೋಸೆ ವರ್ಲ್ಡ್ ಬಿಗ್ಗೆಸ್ಟ್ ದೋಸೆನಾ ವರ್ಲ್ಡ್ದ? ವಿಚ್ ದೋಸೆ? ನೀರು ದೋಸೆ. ನಿಶಾ ಬ್ಲಾಗ್ ಇನ್ ಸಿಂಗಾಪುರ್ ಅವರ ಲೈವ್ಗೆ ಬಂದಿದ್ದರು ಸುಮ್ಮನೆ. ಹೌದಾ? ಓಕೆ ಓಕೆ. ತುಂಬ ಟೈಮ್ ಆಯ್ತಲ್ಲ. ಓ ದೋಸೆ, ಉಪ್ಪು ದೋಸೆ, ನೀರು ದೋಸೆ, ಸೆಟ್ ದೋಸೆ, ಉರ್ದು ದೋಸೆ, ಅಮ್ಮ ನೀರು ದೋಸೆ ಮಾಡಲಿಲ್ವಾ? ಪೇಪರ್ ದೋಸೆ, ಆನಿಯನ್ ದೋಸೆ, ರಾಧನ ನಾಟ್ ಟಾಕಿಂಗ್, ಓನ್ಲಿ ಸಪೋರ್ಟ್. ಸುಮ್ಮಿ ಅಕ್ಕ ಲೈವ್ ಜೋರುಡು ಉಂಡು. ಗುರುವಾರ ರಾಯರ ದಿನ ಮಲ್ಪಿ. ಓಕೆ, ಲೈವ್ ಬಾಂಬ್ ಬಿಡ್ತೀನಿ. ಸುಮ್ಮಿ ಅಕ್ಕ ಲೈವ್ ಜೋರುಡು ಉಂಡು. ಗುರುವಾರ ರಾಯರ ಧ್ಯಾನ ಮಲ್ಪಿ. ಓಕೆ, ಲೈವ್ ಬಾಂಬ್ ಬಿಡ್ತೀನಿ ಹೇಳ್ತಿದ್ದಾರೆ. ಆಯ್ತಾಯಿತು, ನಾಳೆ ಶುಕ್ರವಾರ ಅಲ್ವಾ? ವರ್ಲ್ಡ್ ಬೊಕ್ಕ ದಾನೆ ವರ್ಷ ಇಜ್ಜತೆ ಏನಲ್ಲ ಪಣೊಲ್ಲೆರು. ವರ್ಷ ಬತ್ತನಲ್ಲ ಜೊತೆನಿಗೆಲೆ ಏನೋ ಚರಪಟ್ ಮಾರ ಬರ್ಸ ಬೊಟ್ಪಿನ ಹೆಜ್ಜೆ ಬಣ್ಪರ್. ಉಪ್ಪು ದೋಸೆನಾ ಹೇಳ್ತೀನಿ ಸುಮ್ಮನೆ. ಹೇಗಿದ್ದೆ ಉಪ್ಪು ದೋಸೆನಾ ಹೇಗಿತ್ತಿದೆ ಸುಮ್ಮಿ? ಉಪ್ಪು ದೋಸೆ ಅಂದರೆ ರೈಸ್ಗೆ ಸ್ವಲ್ಪ ಬಾಯ್ಲ್ಡ್ ರೈಸ್, ಸ್ವಲ್ಪ ಇದು ಕೊಕೊನಟ್ ಹಾಕೋದು, ಉಪ್ಪು ದೋಸೆ ಆಗ್ತದೆ. ಅದು ಕಾವಲಿಯಲ್ಲಿ ಮಾಡ್ತಾರೆ, ಮಣ್ಣಿನ ಕಾವಲಿಯಲ್ಲಿ. ನಾನು ಮಾಡಿದ್ದೆ ನೋಡಿ, ಮಣ್ಣಿನ ಕಾವಲಲ್ಲ ಮಾತ್ರ, ಅದು ಕಬ್ಬಿಣದ್ದು ಮಾಡಿದ್ದು. ಅದರ ಹಾಗೆ ಆಗ್ತದೆ. ನನ್ನ ಹತ್ರದಲ್ಲಿ ಉಂಟು ನೋಡಿ, ಶಾರ್ಟ್ ಕೂಡ ಉಂಟಾ ಅಂತ ಅಂದು. 33% ವಾಟರ್ ಟುಡೇ. ಹೌದಾ? ಊರಲ್ಲೇ ಆಗಿಲ್ಲ, ಮಳೆ ಇಲ್ಲದಿದ್ದರೆ ಸೆಕೆನೆ. ಬರ್ಸ ಬಚ್ಚಿಟ್ಟಿದೆ ಚೋಳ ಬರ್ಪುಂಡು ಬೊಳ್ಳೆ ಬರ್ಸ ಬತ್ತನೆ ಬೊಳ್ಳೆ ಬರ್ಪುಂಡು ಅಂದಂತ. ಜೋರಾದ ಬರ್ಪುಂಡು ಬರ್ಸ ಬತ್ತನ ಇಜ್ಜಿ. ನೀರು ದೋಸೆ ಅಲ್ವಾ ಅದು? ಅಲ್ಲ, ನೀರು ದೋಸೆ ಬೇರೆ, ಉಪ್ಪು ದೋಸೆ ಬೇರೆ. ನೀರು ದೋಸೆ ಕಬ್ಬಿಣ ಕಾವಲಲ್ಲಿ ಮಾಡೋದು, ಇದು ಮಣ್ಣಿನಲ್ಲಿ ಮಾಡ್ತಾರೆ. ಭುವಿ, ವೆಲ್ಕಮ್ ಬ್ಯಾಕ್ ಭುವಿ. ಊಟ ಮಾಡ್ಕೊಂಬಂದ್ರಾ? ಅಂದೆ ಅಕ್ಕ. ಶ್ರೀ, ಊಟ ಮಾಡಿದ್ಯಾ? ಊಟಲ್ಲ, ಅವರೆಂತ ನೀರುಳ್ಳಿ ಪಕೋಡ ತಿಂದ್ರಂತೆ. ಹಸ್ಬೆಂಡ್ ಬಂದಿಲ್ಲ ಇನ್ನು, ಲೇಟ್ ಬನ್ನಿ ಹಸ್ಬೆಂಡ, ಬರಬೇಡಿ. ಭುವಿ ದುಬೈಯಲ್ಲಿದ್ದಾಳೆ. ಕಪ್ಪ ರೊಟ್ಟಿಯ ಅಂದೆ, ಕಪ್ಪ ರೊಟ್ಟೆ ಇಂಕಲು ಉಪ್ಪು ದೋಸೆ ಮಣ್ಪಿನಿ. ಕಡೆಯವನಾಗ ಒಂಚೂರು ತಾರ ಇಲ್ಲ, ಕೊಕೊನಟ್ ಮತ್ತು ಬಾಯ್ಲ್ಡ್ ರೈಸ್ ಹಾಕೋದು. ದಪ್ಪ ಮಾಡೋದು, ದಪ್ಪ ದೋಸೆ ಉಂಟಲ್ಲ, ಒಂದು ತಿಂದ್ರೇ ಇದಾಗ್ತದೆ. ಐಸ್ಮಿ ಆಂಟಿ, ಹಸ್ಬೆಂಡ್ ಲೇಟ್ ಬನ್ನಿ. ಭುವಿಯನ್ನು ಕರ್ಕೊಂಡ್ಬಂದಿದ್ದೀನಿ ದುಬೈಗೆ, ಲೇಟ್ ಬನ್ನಿ ನೀವು. ಥ್ಯಾಂಕ್ ಯು ರಾಧನಾ, ಥ್ಯಾಂಕ್ ಯು ಅಮ್ಮು. ಓ ಸಿಸ್ಟರ್, ಭುವಿ ಸಿಸ್ಟರ್ ಹಾಯ್ ಹೇಳ್ತಿದ್ದಾರೆ. ಧನುಷ್ ಅವರು. ಭುವನೇಶ್ವರಿ ನಮಸ್ತೆ, ಹಾಯ್ ಹೇಳ್ತಿದ್ದಾರೆ. ನಿರಂಜನ್,
ಅವೇ ಕಪ್ಪೂರತೆ ಅಂದೆ ಕಪ್ಪ ರೊಟ್ಟೆ ಹೆಂಗೆ ಲಂಚವನ್ ಪೂಜ ಕೆಲವು ಉಪ್ಪು ದೋಸೆ ಅನ್ಪೇಳಿ ಶಿಲ್ಪ ಅವನಲ್ಲಿದ್ದಾರೆ. ಥ್ಯಾಂಕ್ ಯು ಶಿಲ್ಪ, ಸಪೋರ್ಟ್, ಥ್ಯಾಂಕ್ ಯು. ಥ್ಯಾಂಕ್ ಯು ರಾಧನಾ, ಅಮ್ಮು ರಾಧನಾ, ಥ್ಯಾಂಕ್ ಯು. ನಮಸ್ತೆ ಇದ್ದೀರಾ? ಮಗು ಮಲಗಿದ್ದೇನು? ಶಿವಕುಮಾರ್ ಹೋಗೇ ಬಿಟ್ಟರು ಅಮ್ಮ ಹಾಗೆ ಹೇಳಿದ್ದಕ್ಕೆ. ಇವತ್ತು ಫುಲ್ ಬೋರ್ಸ್ ಮಿಸ್ಸಸ್. ಹೌದು, ಅವರಿಲ್ಲಲ್ಲ, ಮಂಜು ಇಲ್ಲ, ಯಾರೂ ಮಾತಾಡ್ತಿಲ್ಲ ನೋಡು, ಮಾತಾಡುವವರು ಯಾರಿಲ್ಲ ಇಲ್ಲಿ. ಅಮ್ಮೋ ಒಂಜಿ ಮ್ಯಾಟರ್ದಾದ ಕರ್ಮ ಮಾರ್ರೆ. ಅಮ್ಮೋ ಒಂಜಿ ಮ್ಯಾಟರ್ದಾದ ಕರ್ಮ ಮಾರ್ರೆ. ನೀವು ಮಾತಾಡಿ ಅಮ್ಮ ಹತ್ರ, ಅಮ್ಮಗೆ ಬೋರ್ ಆಗ್ತದಂತೆ, ಮಾತಾಡ್ತಾ ಇಲ್ಲ ನೀವು, ಎಲ್ಲ ಸಪೋರ್ಟಲ್ಲಿ ಇದ್ದೀರಲ್ವ, ಮಾತಾಡಿ. ರಾಧನ ಬಾಯೇ ಬಿಡ್ತಿಲ್ಲ, ಖಾಲಿ ಸಪೋರ್ಟು. ಶಿಲ್ಪ ಸಪೋರ್ಟು, ಏನು ಮಾತಾಡ್ತಿಲ್ಲ ಈ ಶಿಲ್ಪಮ್ಮ. ಅಮ್ಮಗೆ ಬೋರ್ ಆಗ್ತದೆ, ಮಾತಾಡಿ. ಏನು ಊಟ ನೋಡಿ, ಏನು ಊಟ ಯಾರ್ದು? ಶೋನು, ಎಷ್ಟು ಮಿಸ್ ಮಾಡಿಕೊಂಡೆ ಶೋನು. ಏನು ಲೇಟ್ ಶೋನು, ಫ್ಲೈಟ್ ಸಿಗಲಿಲ್ವಾ? ಊಟ ಮಾಡ್ಕೊಂಬಂದ್ರೆ ಶೋನು? ಕಣ್ಣು ಮುಚ್ಕೊಂಡು ಬರ್ತಾ ಉಂಟು ನೋಡಿ. ಅಭಿ ಬಿಡವತ್ತೆ ಇತ್ತು ಬರ್ತೀನತ್ತಾಯಿ. ಸೀಜರು ಚಿರಾವಣದ ಬರಲಿ. ಅಮ್ಮ ಹ್ಯಾಪಿ ಬರ್ಡೇ ಟು ಯು ಹೇಳ್ತಿದ್ದಾರೆ. ಅಮ್ಮ ಬೋರ್ಗೆ ಗುದ್ದು ಕೊಡ್ತಾರಂತೆ ನೋಡಿ ನಿರಂಜನ್ ನಿಮಗೆ. ಅಮ್ಮ ಹ್ಯಾಪಿ ಬರ್ಡೇ ಟು ಯು, ಸೇಮ್ ಟು ಯು. ಎಲ್ಲಾರ್ದು ಹೇಳ್ತಿದ್ದಾರೆ. ಎಂತ ಸುಮ್ಮಿ ಅವರೇ, ಏನು ಶೋನು, ಊಟ ಆಯ್ತಾ ಶೋನು ಮರಿ? ಹ್ಯಾಪಿ ಬರ್ಡೇ ಬಾಬಾ ಹೇಳ್ತಿದ್ದಾರೆ ಅಮ್ಮ. ರಾಧನ ಅವರೇ ಹಾಯ್. ರಾಧನ ಇವತ್ತು ಮೌನ ವ್ರತ ಅಂತೆ, ಮಾತಾಡ್ತಿಲ್ಲ. ಶಿಲ್ಪ ನಮಸ್ತೆ ಹೇಳ್ತಿದ್ದಾರೆ. ನಿರಂಜನ್ ಪ್ರೋ ಗಿಫ್ಟ್ ಕೊಡಿ ಹೇಳ್ತಿದ್ದಾರೆ ನೋಡಿ. ಅದು ಶೋನು ಅಂತ ಕರಿಬೇಕು, ಪ್ರೋ ಅಲ್ಲ. ಶಿಲ್ಪ ಅವರೇ ಹಾಯ್ ಹೇಳ್ತಿದ್ದಾರೆ. ಶೋನು ಹಾಯ್. ನಿರಂಜನ್ ಬ್ರದರ್ ಊಟ ಆಯಿತಾ ಕೇಳ್ತಿದ್ದಾರೆ ಶಿಲ್ಪ ಅವರು. ಸುಮ್ಮಿ ಅವರೇ ನಂದು ಸಿಂಪಲ್ ಊಟ, ರೈಸ್ ಸಾಂಬಾರು. ಅಯ್ಯೋ ನಮಗೆ ಅದೆಲ್ಲ ಆಗೋದಿಲ್ಲಪ್ಪ, ಸಾಂಬಾರು ಗಿಂಬಾರೆಲ್ಲ. ಸಪೋರ್ಟ್ ಮಾಡ್ತಿದ್ದಾರೆ ಧನುಷ್. ಶಿಲ್ಪ ದೋಸೆ ಬನ್ನಿ ಊಟ, ಅಮ್ಮು ಬನ್ನಿ ಹೇಳ್ತಿದ್ದಾರೆ. ಯಾವ ದೋಸೆ ಹೇಳಲೇ ಇಲ್ಲ ನೀವು ಯಾವ ದೋಸೆ ಅಂತ. ಶಿಲ್ಪ ಅವರೇ ಡನ್ ಆಲ್ರೆಡಿ ಹೇಳ್ತಿದ್ದಾರೆ. ಚೋಣು ಊಟ ಆಯ್ತಾ ಬಾಬಾ ಹೇಳ್ತಿದ್ದಾರೆ ಅಮ್ಮವರು. ಎಂಥ ಮುದ್ದು ಅಮ್ಮನ್ನು ಹೇಳ್ತಿದ್ದಾರೆ.
ಹೌದಾ ಹೇಳ್ತಿದ್ದಾರೆ ಶಿಲ್ಪ ಅವರು. ರಾಧನ್ ಅವರೇ ಹ್ಯಾಪಿ ಸೈಕಲ್ ಡೇ. ಹ್ಯಾಪಿ ಸೈಕಲ್ ಡೇ ಅದು ಕೂಡ ಉಂಟಾ? ಊಟ ಆಯಿತಾ ಬ್ರದರ್? ನಂದು ಊಟ ಆಯಿತು ಬ್ರದರ್, ನಂದು ಹೇಳ್ತಿದ್ದಾರೆ ಅಮ್ಮ. ಏನು ಊಟ ಕೇಳ್ತಿದ್ದಾರೆ ಶಿಲ್ಪ ಅವರು. ಅಮ್ಮ ಊಟ ಆಯಿತು, ನಿಮ್ಮದು ಊಟ ಆಯಿತಾ ಕೇಳ್ತಿದ್ದಾರೆ ಶೋನು ಅವರು. ಅಮ್ಮು 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 ಸಾಂಗ್ ಹಾಡು ಹೇಳ್ತಿದ್ದಾರೆ. ಶೋನು ಏನು ಊಟ ಕೇಳ್ತಿದ್ದಾರೆ. ಸಾಂಬಾರು ರೈಸ್ ಹೇಳಿದ್ರಲ್ವ. ರಾಧನ ಶೋನು ಅಂತ ತಲೆ ಬಿಸಿ ಮಾಡ್ಕೊಂಡಿದ್ದಾರೆ. ರೈಸ್ ಸಾಂಬಾರು ಊಟ ಶಿಲ್ಪ ಅವರೇ. ಹಾಯ್. ಹಾಂ ಸಾಂಗ್ ಬ್ರದರ್ ಹೇಳ್ತಿದ್ದಾರೆ. ಹೌದಾ ಸೂಪರ್ ಹೇಳ್ತಿದ್ದಾರೆ. ನಿಮಗೆ ಮಾತ್ರ ಸೂಪರ್, ನಮಗೆ ಸೂಪರ್ ಅಲ್ಲ ರೈಸ್ ಸಾಂಬಾರು. ಹಾಯ್ ಶೋನ್ ಹೇಳ್ತಿದ್ದಾರೆ ಶಿಲ್ಪ. ರಾಧನ ಸಪೋರ್ಟ್. ಶ್ರೀ ಸಿಸ್ ಗುಡ್ ಮಾರ್ನಿಂಗ್. ಹಾಯ್ ಶಿಲ್ಪ ಹೇಳ್ತಿದ್ದಾರೆ. ಏನು ಮಾತಾಡ್ತೀರಾ? ನಿರಂಜನ್ ಬ್ರದರ್ ಹೇಳ್ತಿದ್ದಾರೆ. ಏನು ಮಾತಾಡ್ತಿದ್ದೀರಾ, ಏನು ಮಾಡ್ತಿದ್ದೀರಾ? ನಿರಂಜನ್ ಬ್ರದರ್ ಹೇಳ್ತಿದ್ದಾರೆ. ಗುಡ್ ನೈಟ್ ಶೋನು ಹೇಳ್ತಿದ್ದಾರೆ. ನಾಳೆ ನಮ್ಮ ಲೈವ್ ಬನ್ನಿಪಾ ಪ್ಲೀಸ್, ಸಪೋರ್ಟ್ ಮಾಡಿ. ಸೈಲೆಂಟ್ ಲೈವ್. ಎಷ್ಟು ಗಂಟೆಗೆ ಶಿಲ್ಪ? ಹಾಗೆಲ್ಲ ಕರಿಬಾರ್ದು ಗೊತ್ತುಂಟಾ, ಬಂದೇ ಬರ್ತೀವಿ ನಾವೆಲ್ಲ. ಕರಿಯೋ ಅಭ್ಯಾಸ ಎಲ್ಲ ಇಟ್ಕೊಳ್ಬಾರ್ದು ಅಲ್ವಾ ಅಮ್ಮ? ಶಿಲ್ಪ ಅವರೇ, ನಿಮ್ಮದಕ್ಕೆ ಹಸ್ಬೆಂಡ್ ಮಾರ್ನಿಂಗ್ ರೆಸ್ಟೋರೆಂಟ್ನಲ್ಲಿ ದೋಸೆ ತಿಂದ್ರಾ ಎಂದರು ಎಂತ? ಶಿಲ್ಪ ಅವರೇ, ನಿಮ್ಮದು ಹಸ್ಬೆಂಡು ಮಾರ್ನಿಂಗ್ ರೆಸ್ಟೋರೆಂಟ್ನಲ್ಲಿ ದೋಸೆ ತಿಂದ್ರಾ ಅಂದರು. ತಿಂದರೆ ಅಂತ ದೋಸೆ ತಿಂದು ಶಿಲ್ಪ ಸುಮಿ ಅಕ್ಕಗೆ ಗುದ್ದು. ದೋಸೆ ತಿಂದು ಸ್ವಲ್ಪ ಸುಮಿ ಅಕ್ಕಗೆ ಗುದ್ದು ಮಾಡ್ರಿ, ಭಾರಿ ಹುಷಾರತ್ತೀರ. ಅಮ್ಮು ಹ್ಯಾಪಿ ಅಮ್ಮು ಡೇ ಹೇಳ್ತಿದ್ದಾರೆ. ಎಲ್ಲ ಡೇನೂ ಇದೆಲ್ಲ. ಹೌದೌದು, ನೀವು ಹೋಗಿದ್ರಿ ಅವರೇ ಜೊತೆ, ನೀವು ಹೋಗಿದ್ರಾ ಅವರ ಜೊತೆ ಹೇಳ್ತಿದ್ದಾರೆ. ರಾಧನ ಅವರೇ ಅಂತ ಕಣ್ಮುಚ್ತಾ ಉಂಟು ಶೋನು. ಹ್ಯಾಪಿ ಬೇಬಿ ಡೇ ಬಾಬಾ ಹೇಳ್ತಿದ್ದಾರೆ. ಬಾಬಾ ಡೇ, ಹ್ಯಾಪಿ ಬಾಬಾ ಡೇ ಅಂತೆ. ಅಮ್ಮು ಬೇಕಾ ಗುದ್ದು? ಪಾಪ ಬೇಡ ಬೇಡ, ಅಮ್ಮ ಡಾರ್ಲಿಂಗಿಗೆ ಕೊಡಬೇಡಿ ಗುದ್ದು. ಶಿಲ್ಪ ಅವರೇ, ನಾನು ಹೋಗಲ್ಲ. ಹೀರೋಯಿನು ರಮ್ಯಾ ಇಬ್ಬರು ದೋಸೆ ತಿಂತಾ ಇದ್ದರು, ನಾನು ನೋಡಿದ್ದೆ. ಶಿಲ್ಪ ಅವರೇ, ನಾನು ಹೋಗಿಲ್ಲ. ಹೀರೋಯಿನ್ ರಮ್ಯಾ ಇಬ್ಬರು ಹೌದಾ? ದೋಸೆ ತಿಂತಾಯಿದ್ರು, ನಾನು ನೋಡಿದೆ. ಇವತ್ತು ಉಂಟು ಗುದ್ದಾಗಾದರೆ. ಯಾಕೆ ಗುದ್ದು ಬ್ರದರ್ ಹೇಳ್ತಿದ್ದಾರೆ ಅಮ್ಮು ಅಂತ. ಕಣ್ಣು ಮುಚ್ತಾ ಉಂಟು ಅಮ್ಮು ಮತ್ತು ಶೋಣು. ರಾಧನಾ ಅವರೇ ಹ್ಯಾಪಿ ರಾಧನಾ ಡೇ, ಹ್ಯಾಪಿ ಅಮ್ಮು ಡೇ, ಹ್ಯಾಪಿ ಶೋಣು ಡೇ. ನಗ್ತಾ ಉಂಟು ರಾಧನಾ. ಸೇಮ್ ಟು ಯು ಶೋಣು ಹೇಳ್ತಿದ್ದಾರೆ ರಾಧನಾ. ರಾಧನಾ ಅವರೇ ಅಂತ ನಗ್ತಾ ಉಂಟು ಶೋಣು. ಓ ಹೌದಾ, ನನ್ನ ಹಸ್ಬೆಂಡ್ ಇಷ್ಟು ಗ್ರೇಟ್. ನೋಡಿ, ಟೆನ್ಷನ್ ಆಗಲಿಲ್ಲ ನೋಡಿ ಶಿಲ್ಪಗೆ, ಖುಷಿ ಆಯಿತು. ಫೋಟೋ ಏನೋ ತೆಗೆದಿದ್ರಾ? ಸುಮಿ ಕಣ್ಣು ಸರಿಜ್ಜ, ಬೇಗ ಓದಿ ಬೋರ್ಡ್ ಬಿಟ್ಟು ಹೇಳ್ತಿದ್ದಾರೆ. ಶಿಲ್ಪ ಅವರೇ ಅಂತ ನಗ್ತಾ ಇದ್ದಾರೆ. ಎಲ್ಲ ಸಪೋರ್ಟ್ ಮೆಸೇಜಲ್ಲಿದು. ಮಮತಾ ಜ್ಯೂಸ್ ಕೊಟ್ಟಿದ್ದಾರೆ. ಯಾರಿಗೆ ಅಮ್ಮು? ಸುಮಿ ಅವರೇ ಹ್ಯಾಪಿ ಸುಮಿ ಡೇ, ಥ್ಯಾಂಕ್ ಯು. ನಗ್ತಾ ಉಂಟು ಶಿಲ್ಪು. ಅಮ್ಮು ಆ್ಯಂಡ್ ಸುಮಿ ಗುದ್ದು ಬೀಳುತ್ತೆ, ಸಂಕ್ರಮಣ ಸ್ಪೆಷಲ್ ಅಂತೆ. ಅದಕ್ಕೆ ಗುದ್ದಾ? ಅಮ್ಮು ಟುಮಾರೋ ಇಂಡಿಪೆಂಡೆನ್ಸ್ ಡೇ. ಎಸ್ ಅಡ್ವಾನ್ಸ್ ಇಂಡಿಪೆಂಡೆನ್ಸ್ ಡೇ. ಆಯ್ತಲ್ಲ ಓದೋದು. ಎಲ್ಲಿಂಟು ಮೆಸೇಜ್ ನಿಮ್ಮದು? ಬರಲಿ ಮೆಸೇಜ್. ಶೋನು ನಾಳೆ ಲೈವ್ ಬನ್ನಿ. ಶೋನು ನಾಳೆ ಲೈವ್ ಬನ್ನಿ. ಬರ್ತಾರೆ, ನೀವು ಸಪೋರ್ಟ್ ಮಾಡಿ ಹೋಗಿ, ಆಯಿತಾ? ನಿಮ್ಮನ್ನು ಕೇಳೋದಾ ಅವರನ್ನು ಹೇಳೋದಾ ಗೊತ್ತಾಗ್ತಿಲ್ಲಲ್ಲ. ಬಾಯ್ ಸೇಸಿ. ಥ್ಯಾಂಕ್ ಯು ಸೊ ಮಚ್ ರಾಧನಾ. ಊಟ ಮಾಡಿ ಬಂದ್ರಾ? ಇನ್ನು ಮಾಡಬೇಕು ಊಟ ಹೋಗಿ.
ಶೋಣು ಅಂತ ನಗ್ತಾ ಉಂಟು ಶಿಲ್ಪ. ಹೌದಾ ಬಾಬಾ, ನಮ್ಮ ಇಂಡಿಪೆಂಡೆನ್ಸ್ ಡೇ ಮುಗೀತು ಬಾಬಾ ಹೇಳ್ತಿದ್ದಾರೆ. ಅವರಿಗೆಲ್ಲ ಲೇಟ್ ಅಲ್ವಾ, ಶೋಣಿಗೆಲ್ಲ ಲೇಟ್. ಎಲ್ಲ ಶೋನು ಬರ್ತ್ಡೇ ಆಗ ಅಮ್ಮ ಅಂತ ನಗ್ತಾ ಉಂಟು. ಬಾಯ್ ರಾಧನ ಸೀಸ್ ಹೋಗಿ ಆಯಿತು ರಾಧನ. ಬಸ್ಸಿನಿಂದ ಇಳ್ದಾಯ್ತು. ರೈಟ್ ಹೋಗಲಿ ಬಸ್ಸು. ನೆಕ್ಸ್ಟ್ ಸ್ಟಾಪಲ್ಲಿ ಯಾರು ಇಳಿತಾರೆ, ಯಾರು ಬರ್ತಾರೆ ನೋಡು. ನಾನು ಹಂದಿ, ನಾನು ಕೋತಿ. ಕ್ಯೂಟ್ ಇದೆ ಹಂದಿ ಅಲ್ವಾ? ಓಕೆ ನಾಳೆ ಮಾರ್ನಿಂಗ್ ಬೇಗ ಎದ್ದು ಕೆಲಸ ಇದೆ. ಬಾಯ್ ಶಿಲ್ಪ, ತುಂಬ ಸಪೋರ್ಟ್ ಮಾಡಿದ್ದೀರಿ. ಎಲ್ಲರೂ ಹೋದರು, ಅಮ್ಮ ಏನು ಮಾಡೋದೀಗ? ಯಾರೂ ಇಲ್ಲ ಇವತ್ತು. ನಿದ್ದೆ ಬರ್ತದೆ ನನಗೆ. ಅಮ್ಮ ಮಲಗಲಿಲ್ಲಲ್ಲ ಇವತ್ತು ಮಧ್ಯಾಹ್ನ. ನಾನು ಗೊರಿಲ್ಲ ಅಂತ ಹೇಳ್ತಾ ಉಂಟು. ಶೋಣು ಉಂಟಲ್ಲ ಇವತ್ತು ಬೇಗ ಅಂತ. ಯಾರೂ ಇಲ್ಲ. ಎಷ್ಟಾಯಿತು ಟೈಮು? 8:20 ಆಗೋದು ಮಾರೆ. ಇನ್ನೂ ಸ್ವಲ್ಪ ತುಂಬ ಹೊತ್ತುಂಟು. ಮಲ್ಕೊಳ್ಳಿ ಶಿಲ್ಪ. ಬಾಯ್. ಥ್ಯಾಂಕ್ ಯು. ಗುಡ್ ನೈಟ್ ಶಿಲ್ಪ. ಅಮ್ಮ ಹ್ಯಾಪಿ ಬರ್ಡೇ ಟು ಯು ಅಂತ ಕೇಕ್ ಕಳಿಸಿದ್ದಾರೆ. ಅಮ್ಮ ಕೂಡ ಕೇಕ್ ಕಳಿಸಿದ್ದಾರೆ. ಅಕ್ಕ ಸಾರಿ ಶೂಟ್ ವಿಡಿಯೋ ಸೂಪರ್ ಅಂದೆ ನಾವು ಅಮ್ಮ ಬೇಕು ಹೇಳ್ತಿದ್ದಾರೆ. ಶಿಲ್ಪ ಅವರೇ 9:50 ಆಯಿತು ಅಲ್ಲಿ. ಓಕೆ ಮಲಗಿ ಅಮ್ಮ, ನಿದ್ದೆ ಬರ್ತದಾ? ಯಾರ್ದು ಸಾರಿದ್ದು? $1:30 ಮಲಗು ಹೇಳ್ತಿದ್ದಾರೆ. 10:00 ಮಲಗಬೇಕಂತೆ ನೋಡಿ. ಮತ್ತೆ ಯಾರೋ ಮಾತಾಡ್ತಿಲ್ಲ, ಏನು ಮಾಡಲಿ ನಾನು ಬ್ರದರ್ ಹೇಳ್ತಿದ್ದಾರೆ. ಶೋನು ಬಾಯ್ ಅಂತೆ ಶಿಲ್ಪ ಹೇಳ್ತಿದ್ದಾರೆ. ಯಾರಾದರೂ ಬನ್ನಿ ಅಪ್ಪ, ಇವತ್ತು ಮಂಜು ಶೆಟ್ಟಿ ಇಲ್ಲ. ಬಾಯ್ ಫ್ರೆಂಡ್ಸ್, ಬಾಯ್ ಶಿಲ್ಪ. ಥ್ಯಾಂಕ್ ಯು ಸೊ ಮಚ್, ತುಂಬ ಸಪೋರ್ಟ್ ಮಾಡಿದ್ದೀರಿ. ಥ್ಯಾಂಕ್ ಯು. ಗುಡ್ ನೈಟ್. ನಮ್ಮ ಮೂಳೆ ಮನೆ ನಮಸ್ತೆಯಲ್ಲಿ ಹೋದರು. ಗುಡ್ ನೈಟ್ ಟೇಕ್ ಕೇರ್. ಬಾಯ್ ಹೇಳ್ತಿದ್ದಾರೆ. ಬಾಯ್ ಶಿಲ್ಪು ಹೇಳ್ತಿದ್ದಾರೆ. ಶೋನು ಬಾಯ್ ಹೇಳ್ತಿದ್ದಾರೆ. ಶೋನು ಎಲ್ಲಿ ಹೋಯಿತು? ಶೋನು ಮರಿ. ನವೀನ್ ಬ್ರದರ್ ಬನ್ನಿ, ಯಾರಿದ್ದೀರಿ ಬನ್ನಿ ಸ್ವಲ್ಪ. ಸ್ವಿಮ್ ಅಮ್ಮೂಟ ಪಾತಲ್ಲೇ ಬಾಲೆಗೂ ನಿದ್ರೆ ಬರ್ಪುನ್ಗೆ. ಒಂಜಿ ಕೊಡಪನ ಮಂಡೆಗೆ ನೀರು ಮೈಪ್ಲೆ ಅಮ್ಮನ. ನೀರು ಹಾಕ್ಲಾ ಒಂದು ಕೊಡ ಅಮ್ಮ ತಲೆಗೆ, ನಿದ್ದೆ ಹೋಗ್ತದೆ. ನೀರು ಹಾಕ್ಲಮ್ಮ ಅಮ್ಮ ಬಾಲೆಗೆ. ಬೋರ್ ಹಾಪುಂಗೆ ಬೇಜಾರು ನೋಡಿ ಅಮ್ಮಗೆ. ಅಮ್ಮ ಡಾರ್ಲಿಂಗ್, ಮಾಸ್ಕ್ ರಿಮೂವ್ ಅಮ್ಮ ಡಾರ್ಲಿಂಗ್. ಅಮ್ಮನನ್ನು ನೋಡ್ಕೊಂಬರ್ತೀನಿ ಸ್ವಲ್ಪ. ಸೂಪರ್ ಅಮ್ಮ, ಕಣ್ಣು ಸೂಪರ್, ಮಾಸ್ಕ್ ಸೂಪರ್, ಶೈನಿಂಗ್ ಮಾಸ್ಕ್. ಕರಿಮಣಿ ಇಲ್ಲಲ್ಲ, ಬಾಲೆ ಕಾಲು ಅಂತಲ್ಲೇ. ಅಕ್ಕ ಪಣ್ಲೆ ಒಂಚೂರು ಅಂತಲೇ ಫೋನ್ ಬರೋದಂದ್ರೆ ಮಿಸಿಸ್ ಹೇಳ್ತಿದ್ದಾರೆ. ಅಮ್ಮು ಡ್ಯಾನ್ಸ್ ಮಾಡಿ ಹೇಳ್ತಿದ್ದಾರೆ. ಸೋನು ಯಾರ್ದೋ ಲೈವಲ್ಲಿ
ಶೋನ್ ಯಾವುದೋ ತೆಲುಗು ಲೈವಲ್ಲಿ ಇದ್ದೇ ಕಾಣುತ್ತೆ ಹೇಳ್ತಿದ್ದಾರೆ. ಹೌದಾ? ಇಲ್ಲಿಂದ ಹೋಗಿ ಆಯಿತಾ? ಕವಿ ಸಿಸ್ ಬನ್ನಿ ಹೇಳ್ತಿದ್ದಾರೆ. ಕವಿ ಬನ್ನಿ ಅಕ್ಕ ಪಳ್ಳೆ ಪಾತಿರಲಿ ಅಮ್ಮಗೆ ಬೋರಪ್ಪಂಗೆ. ಭಾರತಿ ಸಿಸ್ ಇದ್ದು ಮಾಸ್ಕ್ ನೋಡಿದರೆ ಹೌದೌದು, ಅವರದ್ದು ಒಳ್ಳೇದುಂಟು ಮಾಸ್ಕ್, ಹಾಗೆ ಹಾಕ್ಕೊಳ್ಳಿ ನೀವು. ಇನ್ನು ಮೆಸೇಜ್ ತುಪ್ಚರಿ ಉಂಟ್ಲೆ ಫೋನ್ ಬರ್ತನ ತೂಜಿ ಅಕ್ಕ ಈರ್ನ ಡ್ಯಾನ್ಸ್ದ ಓಕೆ ಓಕೆ ಹೌದು ಯಾರೇ ಓಕೆ ಬರ್ತೀನ. ವೈಟ್ ಉಲ್ಲಾರು ಸಾರಿ, ವೈಟ್ ಕಾಲರ್ ಸಾರಿಯಾ ಆತತ್ತು ಅವತ್ತು, ಮತ್ತು ಗ್ರೀನ್ ಇರುಂಡತೆ ಸಾರಿ ಪಾಡ್ದಿನ. ವೈಟ್ ಕಾಲರ್ ಸಾರಿ ವೈಟ್ ಹತ್ತು ಗ್ರೀನ್ ಉಂಟುಲಿ ಡ್ಯಾನ್ಸ್ ಅದತ್ತೆ ಅವು ಪಿರೋ ಸೈಡ್ ಡ್ಯಾನು ರೈಟ್ ಸೈಡ್ ಬ್ಯಾಕ್ ಇಡಲ್ಲೈತೆ ಅವು. ಭಾರಿ ಸಿಸ್ಸಿದ್ದು ಮಾಸ್ಕ್ ಹೌದು, ಅಂಥದ್ದೇ ಹಾಕಿ ಅಮ್ಮ, ಒಳ್ಳೇದುಂಟದು ಮಾಸ್ಕ್. ಸೂಪರ್ ಮಾಸ್ಕ್, ಸೂಪರ್. ಇದರಲ್ಲಿ ಫೇಸ್ ಕಾಣಲ್ಲ ನಿಮ್ಮದು. ಅವರು ಸೂಪರ್ ಇದ್ದಾರಲ್ವ ಭಾರತಿ ಭಟ್ರೆ. ನೀವು ಕ್ವಶನ್ ಕೇಳಿ ಹೇಳ್ತಿದ್ದಾರೆ ಅಮ್ಮ. ತೂತು ಜರೆ ಮೆಸೇಜನ್ನು ನೋಡಿ ತುಳು ಮಾತಾಡ್ತಾ ಉಂಟು ಶೋಣು. ತೂಪು ಜರೆ ಮೆಸೇಜನ್ನು ಎಲ್ಲಿ ಕಲ್ಕೊಂಡು ಬಂತು ಇದು ಶೋಣು? ಯಾರ್ದೋ ಕಾಪಿ ಹೊಡಿತಾ ಉಂಟು ಶೋಣು, ಕಾಪಿ ಮಾಡ್ತಿದ್ದಾರೆ ನೋಡಿ ಶೋಣು. ತೂಪು ಜರೆ ಮೆಸೇಜ್ ಏನಾ ಕ್ವಶನಾ ಹೇಳ್ತಾ ಉಂಟು. ಹೌದೇನಾದರೂ ಕೇಳಿ, ಅಮ್ಮಗೆ ಬೋರ್ ಆಗ್ತದಂತೆ. ಅಮ್ಮ ಕೌರವನ ಜೀವ ಇರೋದು ಎಲ್ಲಿ ಅಂತೆ. ಸುಮ್ಮನೆ ಅವರೇ ನಂದು ಉಲ್ಟಾ ತುಳು ಮೆಸೇಜ್ ಪರವಾಗಿಲ್ಲ, ಅರ್ಥ ಆಗ್ತದೆ ಹೇಳಿ. ಅಷ್ಟು ಮಾತಾಡಿದ್ದೆ ಸೂಪರ್ ಇತ್ತು. ಹೆಂಚ ಉಲ್ಲಾರು, ಹೆಂಚಲ್ಲ ಹೆಂಚ ಆಯ್ತು, ಅದು ಹೆಂಚ ಉಲ್ಲಾರಲ್ಲ. ಅಮ್ಮ ಕಣ್ಣನ ಕೊಂಡ ಬನದ ಹೆಸರು ಏನು? ಒಂದೊಂದೇ ಕೇಳಿ, ಒಂದು ಆನ್ಸರ್ ಬಂದ ಮೇಲೆ ಮತ್ತೊಂದು ಕೇಳಿ. ಹುಷಾರು ಹೆಂಚ ಅದೆಂತ ಹುಷಾರು ಹೆಂಚ ಅಂದರೆ? ಹುಷಾರುಳ್ಳೆ ಹೇಳಬೇಕು. ಹುಷಾರುಳ್ಳೆ ಅಂದರೆ ಚೆನ್ನಾಗಿದ್ದೀನಿ. ಅಮ್ಮ ವೆರಿ ಗುಡ್ ಹೇಳ್ತಿದ್ದಾರೆ. ಹೆಂಚ ಉಲ್ಲಾರ್ ಸುಮಿಸಿ ಅದು ನಮ್ಮದೇ ಕಲ್ತದ್ದವರು ಮತ್ತೆ ಅಂತ. ನಿರಂಜನ್ ಅದೇ ಹೇಳ್ತಿದ್ದಾರೆ. ಕಲೀರಿ ತುಳು ಕಲಿಸ್ತೇವೆ. ಅಷ್ಟೇನು ಕೇಳಬೇಕು ಹೇಳಿ. ಅದಕ್ಕೆ ಅಕ್ಕ ಗ್ರೀನ್ ಕಲರ್ ಸಾರಿ, ಹೌದೌದು ಗ್ರೀನ್, ಹೌದು ಅದೇ ಅಕ್ಕ ಗ್ರೀನ್. ಸುಮ್ಮಿ ಅವರೇ ಹೇಳಿ ಶೋಣು ಮರಿ ಅಂದಿರಲಿಲ್ವ ಇವತ್ತು ಊಟಕ್ಕೆ? ರೈಸ್ ಸಾಂಬಾರ? ಸುಮಿ ಅಮ್ಮ ಉತ್ತರ ಮಾಡಲಿ ಬೇಗ. ಅಮ್ಮ ಇದ್ದಾರೆ, ಟ್ರೈ ಮಾಡ್ತಾರೆ ಬಿಡಿ. ಶೋಣು ಉಂಟು, ಧನುಷ್ ಇದ್ದಾರೆ, ಉತ್ತರ ಎಲ್ಲ ಅವರಿಗೆ. ಥಿಂಕ್ ಮಾಡ್ತಿದ್ದಾರೆ, ಥಿಂಕ್ ಮಾಡಲಿಕ್ಕೆ ಬಿಡಿ. ಗೂಗಲಿಗೆ ಹೋಗಿದ್ದಾರೆ ಅಂತಮ್ಮ, ವೆಯ್ಟ್ ಮಾಡಿ ಬರ್ತಾರೆ. ಮಂಜು ಶೆಟ್ಟಿ ಎಲ್ಲಿ ಕಾಣ್ತಾ ಇಲ್ವ ಇವತ್ತಮ್ಮ? ಅಮ್ಮ ವೇರ್ ಆರ್ ಯು? ಎಲ್ಲಿದ್ದೀರಿ? ಮಾತಾಡಿ ಮಕ್ಕಳೇ, ಪಾತರ್ಲೆ ಮಾತಾಡಿ. ಹಾಯ್ ಅಮ್ಮ ಪಣ್ಲೆ
ಅಮ್ಮ ಹೇಳಿ. ನೆಟ್ ಖಾಲಿ ಆಯ್ತೇನು ಅಮ್ಮದ್ದು? ಹಾಯ್ ಹೇಳ್ತಾ ಉಂಟು. ಅದು ಬ್ಯಾಕ್ ಹೋಗಿ ಅಮ್ಮ, ಬ್ಯಾಕ್ ಹೋಗಿ ಪುನೊಮ್ಮೆ ಬನ್ನಿ. ನನಗೆ ಹಾಗೆ ಆಗ್ತಾ ಉಂಟು 2-3 ದಿನದಿಂದ. ಬೇರೆಯವ್ರ ಹತ್ರ ಹೇಳ್ತೇವಲ್ಲ, ಅವರು ನಂಬುವುದಿಲ್ಲ. ಒಂದ್ಸಲ ನನ್ನ ವಿಡಿಯೋದಿಂದ ಬ್ಯಾಕ್ ಹೋಗಿ, ಲೈವಲ್ಲಿ ಬ್ಯಾಕ್ ಹೋಗಿ ಪುನಃ ಬನ್ನಿ, ಜಾಯ್ನ್ ಆಗಿ. ನನಗೂ ಹಾಗೆ ಆಗ್ತದೆ. ಹೌದು, ಅದೇ ಏನೋ ಉಂಟು, ನೆಟ್ ಬೇಕಾ? ನೆಟ್ಟಲ್ಲಂತೆ, ಅದು ಮೆಸೇಜ್ ಬರೋದಿಲ್ಲಂತೆ. ನಾವು ಒಂದೇ ಕಂಟಿನ್ಯೂಸು ಮೆಸೇಜ್ ಆಗ್ತಾ ಇಲ್ಲ ಅಲ್ವಾ, ಬೇರೆಯವರ ಮೆಸೇಜ್ ಬರೋದಿಲ್ಲ, ಕಾಣೋದಿಲ್ಲ ನಮಗೆ. ತಾನು ಬಂದರು. ಆಯ್ತಾನು, ಎಲ್ಲಿ ಹೋಗಿದ್ರಿ ಇವತ್ತು? ಲೇಟ್ ಆಯ್ತಲ್ವಾ? ಲೈವ್ ಮಾಡಲಿಲ್ವ ಇವತ್ತು ನೀವು? ಊಟ ಆಯ್ತಾ ತಾನು? ತನುಜ ಅಂತ ಹೇಳ್ತಿದ್ದಾರೆ ನೋಡಿ. ಹಾಯ್ ತನುಜ ಹೇಳ್ತಿದ್ದಾರೆ. ಅಂದು ಹೇಳ್ತಿದ್ದಾರೆ. ತಾನು ಸಿಸ್ಟರ್ ಹಾಯ್ ಹೇಳ್ತಿದ್ದಾರೆ. ತನು ಮಾತಾಡಿ, ತನು ಮಾತಾಡಿ. ತನು ಇಲ್ಲ, ಊಟ ಆಯ್ತಾ? ಎಂತ ಆಯಿತು? ಊಟ ಆಯ್ತು ಹೇಳ್ತಿದ್ದೀರಾ? ಸಾಂಗ್ ತರ್ತೀರ ತನುಜ? ಯಾರಿಗೆ ಸಾಂಗ್? ಆಡುವವರು ಯಾರು? ಸರಿ ಆಯ್ತಾ ಅಮ್ಮು? ಈಗ ಸರಿ ಆಯ್ತಾ ಮೆಸೇಜ್? ಕಂಟಿನ್ಯೂಸ್ ಇದ್ದರೆ ಅದು ಬೇರೆಯವರ ಮೆಸೇಜ್ ಕಾಣೋದಿಲ್ಲ. ಆವಾಗ ನನಗೆ ತುಂಬ ಸಲ ಆಯಿತು. ಅವ್ರು ರೀಡ್ ಮಾಡೋದೇ ಗೊತ್ತು ಯಾರ್ಯಾರು ಬಂದಿದ್ದಾರೆ ಅಂತ, ನೋಡುವಾಗಿಲ್ಲ. ಮತ್ತು ಪುನಃ ಬ್ಯಾಕ್ ಹೋಗಿ ಬರೋದು ನಾನು. ಹಾಯ್ DJS ಹೇಳ್ತಿದ್ದಾರೆ. ಧನುಷ್ ಹೇಳಿ. ಹಾಂ, ಸರಿ ಆಯಿತು. ಹೌದು, ಗೊತ್ತಿಲ್ಲ ಬ್ರದರ್, ನೀವು ಹೇಳಿ. ಮತ್ತೇನು ವಿಶೇಷ? ತಾನು ಏನು ಅಡುಗೆ? ತನುಜವರೇ ಕಂಗ್ರ್ಯಾಚುಲೇಷನ್. ಯಾಕೆ ಕಂಗ್ರ್ಯಾಚುಲೇಷನ್? ಬೇಬಿ ಆಯಿತಾ ಅವರಿಗೆ? ಸುಮ್ಮನೆ ಅಕ್ಕ ಗೊತ್ತು, ಕೇಳುವಮ್ಮ. ಮುದ್ದೆ ಎಷ್ಟು ಮುದ್ದೆ ತಿಂತೀರ ನೀವು? ಅದೆಂತ ಟೇಸ್ಟ್ ಇರ್ತದ ಮುದ್ದೆ? ಆನ್ಸರ್ ಹೇಳಿದ್ರಾ ನೀವು ಅಮ್ಮ? ಆನ್ಸರ್ ಹೇಳಿದ್ರಾ? ತನುಜ ಏನು ಮಾಡ್ತಿದ್ದೀಯಾ ಕೇಳ್ತಿದ್ದಾರೆ. ಯಾಕೆ ಕಂಗ್ರಾಟ್ಸ್? ಗುಡ್ ನ್ಯೂಸ್ ಉಂಟಂತೆಲ್ಲ ನಿಮ್ಮದು, ಅದಕ್ಕೆ ಕಂಗ್ರಾಟ್ಸ್ ಹೇಳುತ್ತೆ. ಹೌದಾ? ಗುಡ್ ನ್ಯೂಸ್ ಇದೆಯಾ? ಮಾತಾಡಿ. ಏನು ಮೆಸೇಜ್ ಬರ್ತಿಲ್ಲ? ಯಾಕೆ ಮೆಸೇಜ್ ಬರ್ತಿಲ್ಲ? ಹಾಕ್ತಿದ್ದೀರಾ ಮೆಸೇಜ್? ಏನು ನನಗೆ ಕಾಣ್ತಿಲ್ಲ. ಏನು ಗುಡ್ ನ್ಯೂಸ್? ನಿಮ್ಮದು ಏನಾದರೂ ಇದೆಯಾ ಕೇಳೋದು? ಗುಡ್ ನ್ಯೂಸ್. ಎಷ್ಟು ವರ್ಷ ಆಯಿತು ಮದುವೆಯಾಗಿ? ತಾನು ಮದುವೆಯಾಗಿ ಎಷ್ಟು ವರ್ಷ ಆಯಿತು ಕೇಳಿದೆ. ತ್ರೀ ಇಯರ್ಸ್ ಆಯಿತಾ? ಅದೇ ಕೇಳೋದು, ಗುಡ್ ನ್ಯೂಸ್ ಇಲ್ವಾ, ಯಾಕೆ ಇಲ್ಲ ಅಂತ ಕೇಳೋದು. ಆಯಿತು. ಬೇರೆ ಅಮ್ಮ
ನಿದ್ದೆ ಬರ್ತಾ ಅಂತ ಅಮ್ಮಗೆ ನಿದ್ದೆ ಬಂತ ಅಂತ. ಗುಡ್ ನೈಟ್ ಹೇಳಿ ಹೋಗಿ ಅಮ್ಮ. ಮತ್ತೇನು ತಾನು ವಿಶೇಷ? ಏನು ಲೈವ್ ಮಾಡಲಿಲ್ಲ? ಇಲ್ಲ, ಮಾಡಲಿಲ್ಲ. ಯಾರು ಬರೋದಿಲ್ಲ ಅಂತ ಮಾಡಲಿಲ್ಲ. ಸಪೋರ್ಟ್ ಮಾಡಿ ಟಕ್ ಟಕ್ ಅಂತ. ಅಮ್ಮ ಗೊತ್ತಿಲ್ಲ ಟುಗೆದರ್ ಉಂಟು ಅಂತ ಎಣಿಸ್ತಾರೆ, ಅದಕ್ಕೆ ಸಾಂಗಿಗೆ ಹೋಗಿದ್ದಾರೆ ಏನು. ಇಲ್ಲಪ್ಪ ಇಲ್ಲಪ್ಪ, ಯಾಕೆ ಗುಡ್ ನ್ಯೂಸ್ ಇಲ್ಲ? ಬೇಡವಾ ಗುಡ್ ನ್ಯೂಸು ತಾನು? ಗುಡ್ ನ್ಯೂಸ್ ಬೇಡವಾ? ಸಪೋರ್ಟ್ ಥ್ಯಾಂಕ್ ಯು ತಾನು. ಸುಮಿ ನಲಿಪಿ ತೈ 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 ಎಂದು ಬಂಗಾರಿ, ತೈ 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 ಎಂದು ಸಿಂಗಾರಿ, ಬೆಟ್ಟದ ಮೇಲಿಂದ ಓಡೋಡಿ ಬಂದಂತ ಬಂಗಾರಿ. ಯಾವೇ ಯಾವೇ ನಲ್ತಿನ ಬಂಗಾರಿ ಸಿಂಗಾರಿ ನಾನು ನಲ್ತಂಡಿರೋ ತೋಜುಂಡೆ ಅಲ್ಪ. ಎರಡು ಜನ ನಲ್ಪಿ ಕಿಚನ್ ಇರ್ತಲ್ಲ, ಕಿಚನ್ ಹೋಗುದಿರೋಣ ಸಾತ್. ಎರಡು ಜನ ನಲ್ಪರಿ ಬೊಕ್ಕ ಶಾಪಿಂಗ್ ಔಟ್ಸೈಡ್ಗೆ ಹೋಗಿದ್ದೀರಿ, ಅದಕ್ಕೆ ಲೈವ್ ಮಾಡಲ್ಲ. ಓ ಹಬ್ಬಕ್ಕೆ ಶಾಪಿಂಗಾ? ಯಾವ ಹಬ್ಬ? ಏನು ತಗೊಂಡ್ರಿ? ಸೀರೆ ತಗೊಂಡ್ರಾ? ಪಳ್ಳೆ ಭಟ್ರು ಪಳ್ಳೆ ಭಟ್ರು ಪಂಡೇರು ಒಂದೇ ಅಂಚವ್ರು ನಲ್ಪೂಜೆರಾರು. ಪಂಚಮಿ, ಓಕೆ ಪಂಚಮಿ ಹಬ್ಬಕ್ಕೆ ಏನು ತಗೊಂಡ್ರಿ? ಸಾರಿನಾ ಡ್ರೆಸ್ಸಾ ಗೋಲ್ಡ್ ತಗೊಂಡ್ರಾ? ಸಾರಿ, ಓಕೆ. ತನುಜ್ ಅವರೇ ಶಾಪಿಂಗ್ ಮಾಡಿದ್ರಾ? ನನಗೆ ಏನು ತಗೊಂಡ್ರಿ ಹೇಳ್ತಿದ್ದಾರೆ. ನಿಮಗೆ ಟೋಪಿ ತಗೊಂಡ್ರಂತೆ, ಟೋಪಿ. ದುಬೈ ಸ್ನೇಕ್ ಎಲ್ಲಿಗೆ ಬರ್ಪುಂಡು? ದುಬೈ ಸ್ನೇಕ್ ಇಜ್ಜಿ ಮುಲ್ಪ ಸ್ನೇಕ್ ಪುರಜ್ಜಿ ಸ್ನೇಕ್ ತೂಡಂಡ ನೆಕ್ ಪೋಡು ಝೂಕ್ ಪೋಡು ಇವತ್ತು ನಮ್ಮದು ಸ್ನೇಕ್ಲುಂಟು. ನನಗೆ ಫ್ರಾಕ್ ಬೇಕು. ಹೌದು, ಫ್ರಾಕಾ ಕೊಟ್ಟಿದೆ ಅಲ್ವಾ? ಡ್ರೆಸ್ಸಾ? ಶೋಣಿಗೆ ಫ್ರಾಕಾ? ನಾನು ಕಳಿಸ್ತೀನಿ ಸುಮ್ಮಿಯವರೇ. ನಿಮಗೆ ಟೋಪಿ? ಹೌದು, ನಿಮಗೆ ಟೋಪಿ ಮಾತ್ರ, ಫ್ರಾಕ್ ಇಲ್ಲ. ಚೋಣ್ಮರಿಗೆ ನವಿ ಬಂದರು. ನವಿ ಅಮ್ಮ ಬೋರಾಗಿ ಹೋಗಿಬಿಟ್ರು. ತನುಜ್ ಅವರೇ ಟೋಪಿ ಹೇಳ್ತಿದ್ದಾರೆ. ಶುರುವಾಯಿತು ನೋಡಿ ನವಿ, ಒಂದೂ ಮಾತಾಡ್ತಿಲ್ಲ. ನಾವು ಸಹ ಮಾತಾಡ್ತೇನಿಲ್ಲ, ಬೇಜಾರ ಆಗ್ತಿದೆ ನನಗೆ. ಹಾಯ್ ಕವಿ, ಎಲ್ಲಿದ್ದಾರೆ ಕವಿ? ಓಯೋ, ನಾನು ನೋಡಲಿಲ್ಲ ಕವಿಯನ್ನು. ಉಸಿರೇ ಉಸಿರೇ ಈ ಉಸಿರು ಕೊಲ್ಲಬೇಡ. ಸಪೋರ್ಟ್ ಆನ್ ಸಪೋರ್ಟ್, ಥ್ಯಾಂಕ್ ಯು. ನಿಮಗೆ ಟೋಪಿ ಒಂಜಿ ಸಂಕಿ ಅಲ್ಪ ಅದೇ ಒಂಜಿ ಸಾಂಕಿ ಹಬ್ಬ ಗೊಚ್ಚಪ್ಪ. ರೆಡ್ ಜೋಂಕ್ಲಿನ ಸಾಂಕದಯ್ಯ. ಊಟ ಆಯಿತು ಕವಿ, ನಿಮ್ಮದು? ನವಸ ಹೇಳ್ತಿದ್ದಾರೆ. ನವಸ ಮಾತಾಡ್ತಿಲ್ಲ, ಬೇಜಾರು ನನಗೆ. ಕವಿ ಬಂತು
ಉಸಿರುಗೆ ಉಸಿರು, ಮಾಯಾ ಹಸಿರು, ಇಜ್ಜ ಹುಷಾರಿಜ್ಜಿ. ಕವಿ ಬಂತು, ಉಸಿರುಗೆ ಉಸಿರು, ಮಾಯಾ ಹಸಿರು, ಇಜ್ಜಿ ಹುಷಾರಿಜ್ಜಿ ಹೇಳ್ತಿದ್ದಾರೆ. ಸೋನು ಅಂತ ಒಬ್ಬ ಒಂದು ನಗುವಂತಪ್ಪ ನವಸಗೆ, ಭಾರಿ ಕಷ್ಟದಿಂದ ಒಂದು ನಗು. ಒಂದೇ ಒಂದು ನಗು ಅಷ್ಟೇ. ನಮಸ ಕವಿ ಅಕ್ಕ ಊಟ ಆಯ್ತಾ ಅಕ್ಕ ಹೇಳ್ತಿದ್ದಾರೆ. ಒಂಚೂರು ಮಾತಾಡ್ತಿಲ್ಲ ಇವತ್ತು ನಮಸ, ಏನು ಕತೆ? ವಾಟ್ ಈಸ್ ದ ಮ್ಯಾಟರ್? ಸಪೋರ್ಟ್ ತನು, ಥ್ಯಾಂಕ್ ಯು. ಅವು ಕೂಡ ಅಂಚನೆ ಆಪಣಲ್ಲೇ ಕೇಂಡೆ ಎಲ್ಲ ಕೂಡ ಅಂಚನೆ ಆಪಣತೆ. ಕೊಲ್ಲುವುದಾದರೆ ಕೊಂದು ಬಿಡು, ನೀ ಹೀಗೆ ಕಾಡಬೇಡ, ನೊಂದು ಬೆಂದಿರುವ ಹೃದಯವಿದು, ಈ ಸುಟ್ಟು ಹಾಕಬೇಡ ಮನಸ್ಸೇ, ಓ ನನ್ನ ಮನಸ್ಸೇ ಅಂತ ಅಳ್ತಿದ್ದಾರೆ. ಕವಿತಾಮ್ಮ ಅಳ್ತಾ ಉಂಟು ನೋಡಿ. ಏನಾಯ್ತು ಅಂತ ಕೇಳಿ. ಏನಾಯಿತು ತನುಜ ನಿಮ್ಮದು ಏನಾಯಿತು? ಆಯಿತು ತನುಜ ನಿಮ್ಮದು ಆಯಿತಾ ಕೇಳ್ತಿದ್ದಾರೆ. ಚೋನು ಊಟ ಆಯಿತಾ? ರೈಸ್ ಸಾಂಬಾರಂತೆ ಸೋನುಗೆ. ಕವಿ ಅಮ್ಮ ಅಂತ ಕಿಸ್ ಕೊಡ್ತಾ ಉಂಟು. ಹಾಗಾದರೆ ಕೊಂದೇ ಬಿಡು, ಓಕೆನಾ? ಕೊಲ್ಲುವುದರಿದ್ದೆ ಕೊಂದು ಬಿಡು. ಓಕೆ, ಐ ಆಮ್ ರೆಡಿ. ನೀ ಹೀಗೆ ಕಾಡಬೇಡ ನನ್ನ. ಕವಿತಮ್ಮ ಊಟ ರೈಸ್ ಸಾಂಬಾರು. ಆ್ಯಂಡ್ ಯು ಚೋನು ಮಗನೇ ಅಂತ ಹಾಟ್ ಕೊಟ್ಟಿದ್ದಾರೆ ಕವಿ. ನೀ ಹೀಗೆ ಕಾಡಬೇಡ ನನ್ನ. ರೈಸ್ ಸಾಂಬಾರು, ಪಾಯಸ. ಒಪ್ಪ, ಪಾಯಸ ಕೂಡ ಮಾಡಿದ್ದೀರಾ? ಗುಬ್ಬಿ ಹಾಕು. ಇವತ್ತು ಗುಬ್ಬಿ ಹಾಕೋ ಒಳಗೆ ಪ್ರಾಶ ಬಂದಿಲ್ಲಲ್ಲ. ಪ್ರಾಶ ಎಲ್ಲಿ? ಪ್ರಾಶ್ವ ಕಾಣ್ತಾ ಇಲ್ಲ. ನಿನ್ನೆ ಕೂಡ ಬರಲಿಲ್ವಾ ಅಂತ ಪ್ರಾಶ್ವ ಅಲ್ಲ? ಬಂದಿದ್ದರು, ಜಾಸ್ತಿ ಇಲ್ಲ. ಇವರು ಕೂಡ ಗುಬ್ಬಿ ಹಾಕಿ ಹೇಳುದಾ? ಪ್ರಾಶ್ವ ಮಾತ್ರ ಕರಿಬೇಕು ಗುಬ್ಬಿ ಹಾಕ ಅಂತ, ನೀವಲ್ಲ. ಪ್ರಾಶ್ವ ಬಂದಿಲ್ಲ ಇವತ್ತು. ಪಾಯಸ ಯಮ್ಮಿ. ನವಸ ಮಾತಾಡ್ತಿಲ್ಲ ಕವಿ, ಯಾಕೋ ಗೊತ್ತಿಲ್ಲ. ಮುದ್ದೇನೂ ಮಾಡಿದ್ದೆ. ಹೌದಾ, ಅಷ್ಟು ಬೇಗ ಆಯಿತು ಮಾರೆ. ರಾಶ್ವಣ್ಣ ಬನ್ನಿ, ಮುಖವ ತೋರಿಸಿ. ಒಂದು ದಿನ ಮಿಸ್ ಮಾಡಲಿಲ್ಲ. ಇವತ್ತೇನು? ತನುಜ ಸಪೋರ್ಟ್, ನಮಸ ಸಪೋರ್ಟ್. ನಿಮ್ಮ ಬಾಯಿಂದ ಗುಬ್ಬಿ ಹಾಕೋ ಕೇಳದಿದ್ದರೆ ಸಮಾಧಾನನಿಲ್ಲ. ಗುಬ್ಬಿ ಅಕ್ಕ. ನಮ್ಮ ಪ್ರಾಶ ಅಣ್ಣ ದೇವರ ಸಮಾನ. ವಯಸ್ಸಿನಲ್ಲಿ ಅಷ್ಟು ದೊಡ್ಡವರಾದರೂ ನನಗೆ ತುಂಬ ಪ್ರೀತಿ. ಹೌದೌದು ಸುಮ್ಮಿ, ಸಾರಿ ಮಾ, ನಾಳೆ ಬರ್ತೀನಿ. ತುಂಬ ಕಾಡ್ತಿದ್ದಾಳೆ. ಹೌದಾ, ಹೋಗಿ ಇನ್ನೂ ಮಲಗಲಿಲ್ವಾ? ಹೋಗಿ ನಾವು ಮಗಳು ಗುಡ್ ನೈಟ್. ಓಕೆ ಬಾಯ್ ನವಸ. ಕೊಲೆ ನನ್ನ ಮೊಬೈಲ್ಗೆ ಮೊಬೈಲ್ಗೆ ಕರೆನ್ಸಿ ಕೇಳುವ ಅಂದರು. ಕೊಲೆ ಉಸು ಬಿಟ್ಟು ಆದರು. ಕೊಲೆ ನನ್ನನ್ನೇ ಮೊಬೈಲ್ ಫೋನ್ ಕೇಳಿ ಅಂದರು. ಕೊಲ್ಲೆ ನನ್ನನ್ನೇ ಎಂಥದ್ದು ಅದು ಅರ್ಥ ಆಗಲಿಲ್ಲ. ಕೊಲ್ಲೆ ನನ್ನನ್ನೇ ಮೊಬೈಲ್ಗೆ ಕರೆನ್ಸಿ ಕೇಳಿ ಅಂದರು. ಕೊಲ್ಲೆ ಉಸು ಬಿಟ್ಟು
ಆದರೂ ಕೊಳ್ಳೆ ನನ್ನನ್ನೇ ಮೊಬೈಲ್ ಫೋನ್ ಕೇಳಿ ಆದರೂ ಕೊಳ್ಳೆ ನಾನನ್ನೇ ಸಪೋರ್ಟ್ ಪ್ರಾಶ್ರವಣ ಅಂತದ್ದು ಎಲ್ಲಿದ್ದಾರೆ ಪ್ರಾಶ್ರ ಬರಲಿಲ್ಲ ಇವತ್ತು. ನೊಂದ ಜೀವ ಬಂತು, ಹೇಳಿ ಬರುವುದು ಜೀವ ಹೇಳಲಾರದೆ ಬರುವುದು ಬರುವುದು ಸಾವು, ತಿಳಿದು ಬರುವುದು ಸ್ನೇಹ, ತಿಳಿಯದೆ ಬರುವುದು ಪ್ರೀತಿ. ಜೀವನ ಇಷ್ಟೇ, ಇರೋ ತನಕ ಸಂತೋಷದಿಂದ ಇರಿ, ಎಲ್ಲರ ಜೊತೆ ಹೇಳ್ತಿದ್ದಾರೆ. ಸುಮ್ಮನೆ ಶಾವಿಗೆ ಪಾಯಸ ತಿನ್ಬೇಕು ಅನಿಸ್ತಾ ಆಸೆ ಆಯಿತು. ಆಸೆ ಆಯಿತಾ? ಆಸೆಗೆ ಕಾರಣ ಏನಾದರೂ ಕಾರಣ ಇದೆಯಾ ಆಸೆ ಆಗಲಿಕ್ಕೆ? ನೊಂದ ಜೀವ ಹಾಯ್ ಹೇಳ್ತಿದ್ದಾರೆ. ನಿಮಗೆ ಶಾವಿಗೆ ಪಾಯಸ ಬೇಕು, ನಮಗೆ ಶಾವಿಗೆ ಪಾಯಸ ಬೇಕು, ಹೋಗಿ ತಿನ್ಕೊಂಡು ಬನ್ನಿ. ವಾಲಿಕಮ್ ಸಲಾಮ್ ಅಂಚಲ್ಲರ್ ಬಕ ಲತೀಶ್ ನಾಯಕ್ ಒಣಸಾಂಡೆ కోడల సలం పాడిని పోయిన సీదా. వెల్కమ్ లతీష్. ವಾಂತಿ ಬರ್ತದ? ಹೌದಾ? ಮಾವಿನ ಹಣ್ಣು ಬೇಕಾ? ಸವಿ ನೆನಪು, ಸಾವಿರ ನೆನಪು. ತನುಜ ಮೇಡಮ್ 5 ಕೋಟಿ ಲೋನ್. ಅಯ್ಯೋ, ಇವರು ಲಾನಿನಿಂದ ಬಿದ್ದಿದ್ದಾರೆ, ತನುಜೆಯಿಂದ ಬಿದ್ದಿದ್ದಾರೆ ಮೊನ್ನೆಯಿಂದ. ನೀವು ಲೈವ್ ಬರಲೇಬಾರ್ದಿತ್ತು ತನುಜ. ಮೊನ್ನೆ ಲೋನ್ ಕೇಳಿ ಜಗಳ ಆಡಿ ಬಿಟ್ರಲ್ವಾ ಮೊನ್ನೆ. ಲೈವ್ ಎಂಡ್ ಖತಮ್. ಏನಾಯಿತು ಕೇಳಿದ್ರು ಹಸ್ಬೆಂಡ್ಗೆ? ಕೇಳಿ ನೋಡಿ, ತಾನು ಅಷ್ಟು ಕೇಳ್ತಿದ್ದಾರಲ್ವ. ನಾಳೆ ಲೈವ್ಗೆ ಬಂದು ಹೇಳಬೇಕು ಲತ್ತಿಗೆ. ಓಕೆ, ಕೊಡ್ತೀರಲ್ವ? 5 ಕೋಟಿ ಇಲ್ಲಾಂದರೆ 4 ಕೋಟಿ. ಓಕೆನಾ? ನೊಂದ ಜೀವ ಅಳ್ತಾ ಉಂಟು. ರಾಮ್ ಹೆಂಗೆ ಬೇಕಾ? ಯಾರು ಕಾರಣ ಕವಿ? ಈ ಖುಷಿಗೆ ಯಾರು ಕಾರಣ? ಯಾರಪ್ಪ ಇದು ನೊಂದ ಜೀವಿ? ಅದು ನವೀನ್. ಟೀಚರ್ ಯಾಕೆ ಸ್ಯಾಡ್? ಟೀಚರ್ಗೆ ವಾಂತಿ ಬರ್ತದಂತೆ, ಮಾವಿನ ಹಣ್ಣು ತಿನ್ನಬೇಕಂತೆ, ಕಾಯಿ ಮಾವಿನ ಹಣ್ಣು. ಗೊತ್ತಾ ಯಾಕೆಂತ? ಅವರು ಬ್ಯಾಂಕ್ನಲ್ಲಿ ಕೊಡಲ್ಲವಂತೆ. ನೀವು ಸುಮ್ಮನೆ ಹೇಳಬೇಡಿ, ಕೇಳಿ. ನಂಬರ್ ಕೊಡ್ತೇವೆ ಮಾತ್ರ, ತಗೊಂಡೋಗಿ ಮಾತಾಡಿ. ಯಾಕೂ ಇಲ್ಲ ಲತೀಶ್ ಸರ್, ಅವರಿಗೆಲ್ಲ ಅರ್ಥ ಆಗಲ್ಲ ಲತ್ತಿಗೆ, ಬಿಡಿ. ತನುಜ ಮೇಡಮ್ ಆನ್ಸರ್ ಪ್ಲೀಸ್ ಹೇಳ್ತಿದ್ದಾರೆ. ಹೇಳಿದ್ರಲ್ವ, ಅವರು ಬ್ಯಾಂಕಲ್ಲಿ ಕೊಡಲ್ಲ ಅಂತೆ. ಕವಿತಾ ಪೂಸ್ತಿ ನನಗೆ ಓದಲಿಕ್ಕೆ ಬರಲ್ಲ ಭಟ್ರೆ ಹಿಂದಿ. ಕವಿತಾ ಪೂಸ್ತಿ ಅದು ಅಯ್ಯೋ, ನನಗೆ ಕಷ್ಟ ಆಗ್ತಾ ಉಂಟಿದು ಓದಲಿಕ್ಕೆ. ಕಷ್ಟ ಆಗ್ತದೆ ಬಟ್ ಅಯ್ಯೋ ಪಿತ್ತ ಜಾಸ್ತಿ ಅದಕ್ಕೆ ನಾನೇನು ಬೇರೆ ಎಣಿಸಿದೆ. ಓ ಹಾಗಾದರೆ ಅದು ಬ್ಲಡ್ ಬ್ಯಾಂಕ್ ತನುಜ ಮೇಡಮ್. ಬ್ಲಡ್ ಬ್ಯಾಂಕಾ ಇರ್ಬೋದೇನು, ಅದೇ ಲೋನ್ ಕೊಡೋದಿಲ್ವ? ಕೇಳಿಲ್ವ ನೀವು ಯಾವ ಬ್ಯಾಂಕಲ್ಲಿ ಕೆಲಸ ಮಾಡೋದಂತ? ತಾನು ಭಟ್ರೆ ಕುಶಲಮ್ಮವ ನಿಮ್ಮ ಕರೋತಿ ಭಟ್ರೆ ಭೋಜನಂ ಕುರಿಯೂಹು. ಪಿತ್ತ ಜಾಸ್ತಿ ಅಂತೆ. ಪಿತ್ತಲ್ಲ, ಅದು ಬೇರೆಯೇ, ಗೊತ್ತಿಲ್ಲ, ಅವ್ರು ಸುಮ್ಮನೆ ಹೇಳೋದು. ಪಿತ್ತದಲ್ಲೆಲ್ಲ ವಾಂತಿ ಅದು. ಪಾಯಸ ತಿನ್ನಲಿಕ್ಕೆ ಆಸೆ ಆಗ್ತದಂತೆ. ನಾಳೆ ಏನು ಆಸೆ ಆಗ್ತದೆ ಗೊತ್ತಿಲ್ಲ. ಮಧ್ಯರಾತ್ರಿ ಎದ್ದು ಮಾವಿನಕಾಯಿ ಬೇಕಂದರೆ ಆಯಿತು. ಆನ್ಸರ್ ಪ್ಲೀಸ್ ಹೇಳ್ತಿದ್ದಾರೆ. ತಾನು ನೋಡಿ ಕೇಳ್ತಿದ್ದಾರೆ ಲತ್ತಿಗೆ ಆನ್ಸರ್ ಮಾಡಿ. ಈಗಲೇ ಫೋನ್ ಮಾಡಿ ಹಸ್ಬೆಂಡ್ಗೆ ಕೇಳಿ. ದುಬೈ ಜನ ಅಂತ ಹೇಳಿ ಆಯಿತಾ? ದುಬೈ ಹೇಳಿದರೆ ಕೊಡ್ತಾರೆ ಲೋನ್. ಅಲ್ಲ, ಮಣಿಪುರಂ ಬ್ಯಾಂಕ್ ಹೋಮ್ ಲೋನ್ ಹೇಳ್ತಿದ್ದಾರೆ. ಮತ್ತೆ ಯಾಕೆ ಕೊಡೋದಿಲ್ಲ? ಲೋನ್ ಕೊಡದ ಬ್ಯಾಂಕ್ ಯಾವುದಿದು? ಹೋಮ್ ಲೋನೇ ಕೊಟ್ಟುಬಿಡಿ.
ಬ್ಯಾಂಕ್ ಹೋಮ್ ಲೋನ್. ನೊಂದಜೀವಿ ಏನಾಯಿತು? ನೊಂದಜೀವಿ ಊಟ ಆಯಿತಾ? ನೊಂದಜೀವಿ ಯಾಕೆ ಅಷ್ಟು ನೋವು ನಿಮಗೆ? ನನಗೂ ಹೋಮ್ ಲೋನ್ ಬೇಕಿತ್ತು, 5 ಕೋಟಿ ತನುಜ ಪ್ಲೀಸ್ ಕೊಡಿಸಿ ಹೇಳ್ತಿದ್ದಾರೆ. ಪಾಪ ಕೇಳಿ ನೋಡಿ ತಾನು. ನಾವು ದುಬೈ ಅವರು ಲೋನ್ ಕೊಡ್ತೇವೆ, ಇಂಟ್ರೆಸ್ಟ್ ಎಲ್ಲ ಕರೆಕ್ಟಾಗಿ ಕೊಡ್ತೇವೆ. ಬಡ್ಡಿ ಕೊಡಲ್ವಾ? ಬಡ್ಡಿ ಯಾರು ಕಟ್ಟೋದು ಮತ್ತೆ? ಓ ಜೀವಾಣೆ, ನಲ್ಲವೇ ನನ್ನ ಗೆಳೆಯ, ಈ ಜೀವನದಲ್ಲಿ ಜೀವವಿಲ್ಲದ ಚಿಂತೆ ಯಾಕೆ ಮಾಡುತ್ತೀಯಾ? ಉಮೇಶ್ ಎಲ್ಲಿ ಟೀಚರ್? ಲೋನ್ ಬೇಕು ಅಂದರೆ ನಮ್ಮ ಹೋಮ್ಗೆ ಬರಬೇಕಾಗುತ್ತೆ. ಒಮ್ಮೆ ಕೊಡಲ್ಲ ಹೇಳಿದ್ರಿ, ಹೀಗೆ ಎಲ್ಲ ಪೇಪರೆಲ್ಲ ಸೈನ್ ಮಾಡಿ ಕಳಿಸ್ತಾರೆ. ಓಕೆನಾ? ನೆಕ್ಸ್ಟ್ ವೀಕ್ ಸಿಗಬಹುದಾ ಲೋನು ಹೇಳ್ತಿದ್ದಾರೆ. ಅವರು ಊರಿಗೆ ಬರ್ತಿದ್ದಾರಲ್ವ, ಬೇಗ ಬೇಗ ಮಾಡಿಕೊಡಿ, ಕೊಡಿಸಿ. ಲೋನ್ ನೆಕ್ಸ್ಟ್ ವೀಕ್ ಲೋನ್ ಅಂತೆ. ನೀವು ಕೇಳಿದ್ರ ಹಸ್ಬೆಂಡ್ ಹತ್ರ? ಕವಿತಾ ಪೃಚ್ಛಿತ ಯತು ವೇ ಗುರುಸ್ಯ ಪುತ್ರ ಕಿ ಕಾಣಲ್ಲ, ಇದು ಸ್ಮಾಲ್ ಉಂಟು, ಇದರಲ್ಲಿ ನೋಡ್ತೀನಿ, ಬೇರೆ ಫೋನಲ್ಲಿ ನೋಡ್ತೀನಿ. ಟೀಚರ್ ವಿಟ್ನೆಸ್ ಫಾರ್ 5 ಕೋಟಿ ಲೋನ್. ಹಿಡೀರಿ ಟೀಚರನ್ನು ಹಿಡೀರಿ. ಹಾಯ್ ಲತೀಶ್ ಬ್ರದರ್. ಅಮ್ಮ ಬಂದರು, ಅಮ್ಮ ವಾಪಸ್ ಬಂದರು ನೋಡಿ. ಜನ ಬಂತು ನೋಡಿ ಮಾತಾಡಲಿಕ್ಕೆ. ಯಾರಿಗೆ ಬೇಕು ಈ ಲೋಕ, ಯಾರಿಗೆ ಬೇಕು ಈ ಲೋಕ? ಚಿಂತೆಯೂ ಇದ್ದರೆ ನಗಬೇಕಾ, ಪ್ರೀತಿ ಹೋದರೆ ಇರಬೇಕಾ? ದಿಲ್ ಟೂಟ್ ಗಯಾ. ಕವಿತಾ ಪುಸ್ತಿ ಯತು ವಾ ಗುರುಸ್ಯ ಪುತ್ರ ಪುಷ್ಯನ ಎಂಥದ್ದು ಪುತ್ರಕಿ. ಓದುವುದಿಲ್ಲಲ್ಲ, ತುಂಬ ಟೈಮ್ ಆಯ್ತಲ್ಲ ಹಿಂದಿ ಓದಿದೆ. तो ಧನ್ಯವಾನ್ ತುಮೇ. ಕರೆಕ್ಟ್ ಬರೀರಿ ಅದು. ಅಮ್ಮ ಎಂತ ಬರ್ತದೆ ಭಟ್ರು, ಇಂಗ್ಲೀಷಲ್ಲಿ ಬರೀರಿ. ಆನ್ಲೈನ್ ಮಾಡಿಸಿ ತನುಜ ಹೇಳ್ತಿದ್ದಾರೆ. ಹಾಯ್ ಅಮ್ಮ ಸಿಸ್ಟರ್ ಹೇಳ್ತಿದ್ದಾರೆ. ಲತೀಶ್ ನಿನಗೋಸ್ಕರ ಅಷ್ಟು ಮಾಡಲ್ಲ ಅಂತೀನಾ ಹೇಳ್ತಿದ್ದಾರೆ. ಜಸ್ಟ್ 5 ಕೋಟಿ ಅಷ್ಟೇ. ಹೌದು ಅಷ್ಟೇ, ಮತ್ತೆಷ್ಟು? ಅದಕ್ಕೆ 0 ಎಷ್ಟು ಬರ್ತದೆ ಗೊತ್ತಿಲ್ಲ ನನಗೆ. ಹಿಂದಿಯಲ್ಲ, ಅದು ಸಂಸ್ಕೃತ, ಅದೇ ಓದಲಿಕ್ಕೆ ಬರ್ತಾ ಇಲ್ಲ ನನಗೆ, ಸಂಸ್ಕೃತ ಅದು. ಕವಿತಾ ಪುಷ್ಟಿ ಯಥು ವ ಗುರುಸ್ಯ ಪುತ್ರ ಕಿ ಕರ್ಷ್ಯಸಿ. ಅದಿಲ್ಲಿ ಧನ್ಯವಾನ್ ತುಮೇ ತುಪ್ಸೆ ತಸ್ಸೆ. ಧನ್ಯವಾನ್ ತಸ್ಸೆ. ಊರಿಗೆ ಬನ್ನಿ, ಆನ್ಲೈನು ಆಫ್ಲೈನು ಮೂಲಕ ಆದರೂ ಬನ್ನಿ. ಊರಿಗೆ ಬನ್ನಿ, ಆನ್ಲೈನ್ ಆರ್ ಆಫ್ಲೈನ್ ಮೂಲಕ ಆದರೂ ಬನ್ನಿ ಹೇಳ್ತಿದ್ದಾರೆ. ಅವ್ರು ಹೇಗೆ ಆನ್ಲೈನ್ ಮೂಲಕ ಬರೋದು? ಅವರು ಫ್ಲೈಟಲ್ಲೇ ಬರಬೇಕು. ಭಟ್ರೆ ಅಂತ
ನಗ್ತಿದ್ದಾರೆ. ಟೀಚರ್ ತನುಜ ಎಲ್ಲಾದರೂ ಕೊಡಿ, ಆನ್ಲೈನ್ 5 ಕೊಟ್ಟಿಲ್ಲ ಅವನು ಹೇಳ್ತಿದ್ದಾರೆ. ಒಮ್ಮೆ ಕೊಟ್ಟುಬಿಡಿ. ನನಗೂ ಶೇರ್ ಉಂಟಾ ಅದರಲ್ಲಿ? ಭಟ್ರೆ ಲೋನ್ ಬೇಕಿದ್ರೆ ತನುಜ ಕೊಡಿಸ್ತಾರೆ, ಸಬ್ಸ್ಕ್ರೈಬರ್ಗೆ ಬಡ್ಡಿ ಇಲ್ವಂತೆ. ಹೌದಾ, 0 ಬಡ್ಡಿಯೇ? ಫೈವ್ ಲೋನ್ ಹೌದೌದು ಲತೀಶ್ಗೆ. ನನಗೆ ಎಷ್ಟು ಕೊಡ್ತೀರಿ ಅದರಲ್ಲಿ? ನೆಕ್ಸ್ಟ್ ವೀಕ್ ಬರ್ತೀನಿ ತನುಜ, 5 ಕೋಟಿ ರೆಡಿ ಇಟ್ಟಿರಿ ಅಂತ ಹೇಳ್ತಿದ್ದಾರೆ. ಅವ್ರು ನಾಳೆಯಿಂದ ಲೈವ್ಗೆ ಬರೋದಿಲ್ಲ ಅಂತ ಹೆದ್ರಿ ತಾನು ಮೊನ್ನೆ ಹೆದ್ರಿ ಲೈವ್ ಎಂಡ್ ಮಾಡಿದ್ದೆ ಅಲ್ವಾ, ಹಾಗೆ. ಅಮ್ಮು ಲೋನ್ ಬೇಕಿದ್ರೆ ಹೇಳಿ, ತನುಜ ಕೊಡಿಸ್ತಾರೆ ಅಂತ ಹೇಳ್ತಿದೆ. ಕವಿ ಏನು ಮಾತಾಡ್ತಿಲ್ಲ. ಕರೆಕ್ಟ್ 5 ಕೋಟಿ. ಅದು ಎಷ್ಟು 0 ಉಂಟು ತಾನು ಅದರಲ್ಲಿ? ಸುಮ್ಮಿ ಎಲ್ಲಿ ಇದ್ದೀನಿ? ಮೆಸೇಜ್ ಇಲ್ಲಲ್ಲ ನಿಮ್ಮದು, ಮತ್ತೆಂತ ಮಾಡೋದು? ನಂದ ಜೀವಿ ಅಂತೆ. ಥ್ಯಾಂಕ್ಸ್ ತನುಜ. ಓಕೆ ಬನ್ನಿ ಹೇಳ್ತಿದ್ದಾರೆ. ಆಯ್ತಾಯ್ತು. ಲತಿ ನಂಗೆ ಕೊಡಲ್ವ ಅದರಲ್ಲಿ? ಲೋನ್ ಕೊಡಿಸಿ ಆಮೇಲೆ ಒಂದೇ ಸಲ ಪೇಪರು ಮಾಡೋಕ್ಕೆ ಪ್ಲ್ಯಾನು. ಫಸ್ಟ್ ಲೋನ್ ಕೊಡಿ ಅಲ್ವಾ, ಮತ್ತೆ ಪೇಪರ್ ರೆಡಿ ಮಾಡುವ. ಹೌದಾ ಅಮ್ಮು ಅಂತೆ ತನುಜ. ನನಗೆ ಮೊಬೈಲ್ ಕೊಡಿಸಿ ಸಾಕು. ಲತಿ ನೋಡಿ ಏನು ಹೇಳ್ತಾ ಇಲ್ಲ. ಹಾಸ್ಯ ಜಗತ ಕಾಸ್ಯ ಕಾಯ್ಯನದು ಅವಶ್ಯಕತ ಹಾಸ್ಯ ಜಗತ್ ಅಷ್ಟು ಅವಶ್ಯಕತೆ. ಹೌದು ಅಂತೆ ನೋಡಿ. ಲತೀಶ್ ಹೇಳ್ತಿದ್ದಾರೆ, ಹುಷಾರಾಗಿ ಹಿರಿ ಹೇಳ್ತಿದ್ದಾರೆ. ತನುಜ ಫೋನ್ ಬೇಕು, ಹಾಳಾಗಿದೆ ಹೇಳ್ತಿದ್ದಾರೆ. ಓಕೆ ಕವಿತಕ್ಕ, ಮೌನ ಆದರೆ ಖಂಡಿತ ಕೊಡಿಸ್ತೀನಿ, ನಿಜ ಹೇಳ್ತಿದ್ದಾರೆ. ಮೌನ ಮಾಡಿ ಕೊಡಿ ಅಂತ ಹೇಳೋದು ಹಾಗಾದರೆ ಅಲ್ವಾ?
ನೂರಾರು ಮನಸ್ಸುಗಳನ್ನು ನೋಯಿಸಿ ಹಚ್ಚಿದರೇನು ದೇವರ ಮುಂದೆ ದೀಪ ತಡೆಯುವುದೇನು ಆನಂದ ಮನಸ್ಸುಗಳನ್ನು ನೀಡುವ ಶಾಪ ಶುಭರಾತ್ರಿ. ದೀಪ ತಡೆಯುವುದೇನು ಅದು ನೊಂದ ಮನಸ್ಸುಗಳು ಶುಭರಾತ್ರಿ. ಅದೇ ಪಾರ್ಟಿ ನಿಮಗೆ ಹೇಳ್ತಿದ್ದಾರೆ. ನಂಗಿಲ್ವಾ ಪಾರ್ಟಿ? ಟೀಚರ್ ಸ್ಕ್ರೀನ್ಶಾಟ್ ತೆಗೆದಿಡು ತನುಜ ಮಾತಾಡಿದ್ದನ್ನು ಹೇಳ್ತಿದ್ದಾರೆ. ಅಲ್ಲಿವರೆಗೆ ವೇಟ್ ಮಾಡಬೇಕಾ ತನುಜ ಅಂತ ಹೇಳ್ತಿದ್ದಾರೆ ನೋಡಿ. ಓಕೆ ಲತೀಶ್ ಹೇಳ್ತಿದ್ದಾರೆ. ಓ ನವೀನ್ ಬ್ರದರ್ ಏನು ಆಯಿತು ಹೇಳ್ತಿದ್ದಾರೆ. ನಿಜ ಕೊಡಿಸ್ತೀನಿ. ಯಾವಾಗ ನಿಮ್ಮ ಮೌನ ಆಗೋದು? 10 ವರ್ಷ ಬೇಕಾ? ಬೇಗ ಆಗ್ಬೋದಾ? ಒಂದು ಗಿಫ್ಟು ನೀವು ಜಾಸ್ತಿ ಮಾಡಲ್ಲ. ನಂದ ಜೀವ ಏನೇನು ಬೆಣ್ಣೆ ನೀನೇನ ಬೆಣ್ಣೆ? ಹೌದೌದು ಅವರೇ ಬಂದ್ರಲ್ವ. ನಾವೇನು ಊಟ ಮಾಡಿದ್ರಾ? ಊಟ ಮಾಡಿದ್ರಾ ನಾವೇ? ಎಲ್ಲಿ ಹೋದ್ರು ಲತೀಶ್? ಪರಾರಿಯಾ? 5 ಕೋಟಿ ಇಟ್ಕೊಂಡು suffering life, you are better.
ಲತ್ತಿ ಹೋಗಿಬಿಟ್ರಾ? ಅಮ್ಮ ಇದ್ದೀರಮ್ಮ? ಥ್ಯಾಂಕ್ ಯು ಕವಿ, ಥ್ಯಾಂಕ್ ಯು ನವೀನ್. ಡು ನಾಟ್ ಲಾಂಗ್ ಫಾರ್ ಎವ್ರಿ ಒನ್. ಇದ್ದೀರಮ್ಮ? ಎಷ್ಟಾಯ್ತು ಗಂಟೆ? ನಮ್ಮದು 9 ಆಯಿತು. ಇಲ್ಲಿ ನಿಮಗೆ 10 ಆಯಿತು. ಥ್ಯಾಂಕ್ ಯು ಅಮ್ಮ. ನಿದ್ದೆ ಬರೋದಿಲ್ವಮ್ಮ? ಮಂಜು ಶೆಟ್ಟಿ ಎಲ್ಲಿ ಇಲ್ವಾ? ನೋಡಿದ್ರಮ್ಮ ಬೇರೆ ಲೈವಲ್ಲಿ? ಎಲ್ಲೂ ಕಾಣ್ತಿಲ್ವಾ? ಮೊನ್ನೆ ಒಂದ್ಸಲ 2-3 ದಿನ ಬರಲಿಲ್ಲ ಅವರು. ಆಯ್ತಮ್ಮ. ಮಲಗಿ. ಗುಡ್ ನೈಟ್ ಅಮ್ಮ. ಥ್ಯಾಂಕ್ ಯು ಸೋ ಮಚ್. ಮಲಗಿ, ನಾಳೆ ಸಿಗುವ. ಗುಡ್ ನೈಟ್. ಹೌದಾ? ನೀನು ಬ್ಯುಸಿ ಇದ್ದಾರಂತ ಕಾಣ್ತದೆ. ಲಾಸ್ಟ್ ಟೈಮ್ ಕೂಡ ಹಾಗೆ ಆಗಿತ್ತು. 2-3 ದಿನ ಬರಲೇ ಇಲ್ಲ. ಮಲಗಿ ಅಮ್ಮ. ಥ್ಯಾಂಕ್ ಯು. ಗುಡ್ ನೈಟ್ ಅಮ್ಮ. ಮಲಗಿ.
ಐ ಕ್ಯಾನ್ ಟಾರ್ಗೆಟ್ ಯು ಫೇಕ್ ಐ ಡಿ ಕವಿತಾ ಟೀಚರ್ ಹೇಳ್ತಿದ್ದಾರೆ. ಶೇ ಲೈಕ್ ಡನ್. ಥ್ಯಾಂಕ್ ಯು ಪ್ರಾಶ್ವ. ಏನು ಲೇಟ್ ಪ್ರಶ್ವನಾಥ್? ಊಟ ಎಲ್ಲ ಆಯಿತಾ? ಊಟ ಆಯ್ತಾ? ಗುಬ್ಬಕ್ಕ ಹೇಳ್ತಿದ್ದಾರೆ. ಎಸ್ ಭಟ್ರೆ, ಯಾರೋ ಎಷ್ಟು ನೋವು ಕೊಡ್ತಿದ್ದಾರೋ ಕೊಡಲಿ, ನನ್ನ ಒಂದು ಥರ ಕಲ್ಲಾಗಿ ಬಿಟ್ಟಿದ್ದೇನೆ ಜೀವನದಲ್ಲಿ. ಅಂದರೆ ನಾನು ನನ್ನ ಮನಸ್ಸಾರೆ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿದ್ದೀನಿ ಅಷ್ಟು ಹೇಳ್ತಿದ್ದಾರೆ. ಆಯಿತು ಪ್ರಾಶ್ವಣ್ಣ, ನಿಮ್ದು ಆಯಿತಾ? ನೆಟ್ ಖಾಲಿ ಆಗಲಿಲ್ವಮ್ಮ? ಯಾರಿಗಾಗಿಯೂ ಹಂಬಲಿಸಬೇಡ, ಯಾರಿಗಾಗಿಯೂ ಅಳಬೇಡ, ಯಾರಿಗಾಗಿಯೂ ಕಾಯಬೇಡ. ಯಾರೂ ನಿಮ್ಮವರಲ್ಲ. ಹೌದು, ಊಟ ಆಯಿತು ಸೀಸ್. ಚಾರ್ಜರ್ ವಯರ್ ರಿಪ್ಲೇಸ್ ಮಾಡಿದೆ, ಚಾರ್ಜಿಂಗ್ ಪ್ರಾಬ್ಲಮ್ ಆಗಿತ್ತು. ಹೌದಾ? ಅದೇ ಬರಲಿಲ್ಲ. ಅವನಿಗೆ ಎಷ್ಟು ಧೈರ್ಯ ಇರಬೇಕು? ಇದೇ ಥರ ಮುಂದುವರಿದರೆ ಎಲ್ಲಿಡಬೇಕು ಅಲ್ಲೇ ಇಡಬೇಕಾಗುತ್ತದೆ ಅವನಿಗೆ ಆಮೇಲೆ ಹೇಳ್ತಿದ್ದಾರೆ. ಗುಡ್ ನೈಟ್. ಬಾಯ್ ಬಾಯ್ ಅಮ್ಮು, ಬಾಯ್ ಬಾಯ್. ನಿದ್ದೆ ಮಾಡಿ. ಶುಭರಾತ್ರಿ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಮಲಗಿ, ಆರಾಮಾಗಿ ಮಲಗಿ, ಓಕೆನಾ? ಮನಸ್ಸು ಹಾಯ್ ಹಾಯ್ ವರ. ಊಟ ಆಯ್ತಾ ವರ? ಕೇಳ್ತಿದ್ಯಾ?
ಲೈಕ್ ಡನ್, ಥ್ಯಾಂಕ್ ಯು. ಊಟ ಆಯ್ತಮ್ಮ ಹೊರ? ಬಾಯಮ್ಮ ಹೇಳ್ತಿದ್ದಾರೆ ಕವಿ. ಹಾಯ್ ಕವಿ ಟೀಚರ್ ಹೇಳ್ತಿದ್ದಾರೆ. ಅವು ವರ ಅದು. ಗುಬ್ಬಿ ಅಕ್ಕೋ ಅಂತ ಕರಿತಾ ಇದ್ದೆ ನೋಡಿ, ಹೊರ ಸೀಸೋದು ಭಟ್ರೆ. ಹೌದು, ವರ. ಭಟ್ರಿಗೆ ಡೌಟ್ ಬರ್ತಿದೆ ಈಗ, ಫೇಕ್ ಐಡಿಯಾ ಅಂತ. ಓಕೆ ಹೇಳ್ತಿದ್ದಾರೆ. ಶಿವರಾಜ್ ಲೈಕ್ ಡನ್, ಥ್ಯಾಂಕ್ ಯು. ಊಟ ಎಲ್ಲ ಆಯ್ತಾ ಶಿವರಾಜ್? ಇದು ಯಾರೋ ಗೊತ್ತಿಲ್ಲ. ಇದು ವರ ಅಲ್ಲ ಅಂತೆ. ಶಿವರಾಜ್ ಸುಮಿ ಹೇಳಿ, ವರನಾ? ನೀವೇನಾ ವರ ಇದು? ಶಿವರಾಜ್ ಹೇಳಿ, ಹೇಗಿದ್ದೀರಿ? ಊಟ ಎಲ್ಲ ಆಯ್ತಾ? ಲೈಕ್ ಡನ್, ಥ್ಯಾಂಕ್ ಯು ವರ. ಇದು ಕೂಡ ವರನೇ, 3 ಐಡಿಯಿಂದ ಬರ್ತಾರೆ. ಕವಿತಾ ಟೀಚರ್, ನನಗೆ ಭಯ ಆಗ್ತಿದೆ. ನನ್ನ ಹೆಸರಲ್ಲಿ ಬಂದರೆ ಅವತ್ತೇ ಹೇಳಿದ್ದಾನೆ ಭಟ್ರೆ ನಿಮ್ಮ ಹೆಸರಿನಲ್ಲಿ ಬರುತ್ತೇನೆ ಅಂತ. ಅದು ಅವನೇ ಹೇಳಿದ್ದು ನನಗೆ. ಭಟ್ರು ಅಂತ ಹೇಗೆ ಕಂಡುಹಿಡಿಯೋದು?
8 ಸಬ್ಸ್ಕ್ರೈಬರ್ ಇದ್ದಾರೆ ನಿಮಗೆ. ಅಬೌಟ್ 23 ಜಾಯ್ನ್ ಆದದ ನೀವು? ಜೂನಲ್ಲಿಯಾ? 8 ಜೂನ್. ಇದು ನೀವೇನಾ ಭಟ್ರೆ? ಬಂದಾಗ ಕಂಪ್ಲೇಂಟ್ ಮಾಡೋಣ ಭಟ್ರೆ ಹೇಳ್ತಿದ್ದಾರೆ. ನೀವೇನಾ? ಓಕೆ. ನಮ್ಮದು ಊಟ ಆಯಿತು ಗುಬ್ಬಿ ಅಕ್ಕ ಹೇಳ್ತಿದ್ದಾರೆ. ಮಲಗಿ ಕವಿ ಮಲಗಿ, 11 ಗಂಟೆ. ವೆಲ್ಕಮ್ ಬ್ಯಾಕ್ ನವೀನ್. ಧನುಷ್ ಇದ್ದೀರಾ? ಇನ್ನು ಮಲಗಲಿಲ್ವಾ? ನಿದ್ದೆ ಮಾಡಿ ಕವಿ, ಬೇಗ ಮಲಗಿ ಒಂದಿನಾದರೂ. ಚೆನ್ನಾಗಿ ಎಂತ ರೆಸ್ಟ್ ತಗೊಳ್ಳಿ ಗುಬ್ಬಿ ಅಕ್ಕ ಹೇಳ್ತಿದ್ದಾರೆ. ಪ್ರಾಶ್ವ ಮಟನ್ ಸುಕ್ಕ ಎಡೆ ತಂದೆ. ಒಂದು ಇಲ್ದಾನೆ ಲೇಟೆ ಚಪ್ಪರೆಗೆ. ಮಕ್ಕದ ವಿಶೇಷ. ಆರು ಜನ ಇದ್ದೀರಿ, ಏನು ಮಾಡ್ತಿದ್ದೀರಿ? ಮೆಸೇಜ್ ಬರ್ತಾ ಇಲ್ಲ. ಓಕೆ, ಮೆಸೇಜ್ ಬರ್ತಿಲ್ಲ. ನವೀನ್ ಥ್ಯಾಂಕ್ ಯು. ಇನ್ನೊಂದು ಸಲ ಎಲ್ಲರಿಂದ ದೂರ ಇದ್ದು ಬಿಡೋಣ ಅನ್ನಿಸ್ತದೆ. ಅಷ್ಟು ಬೇಜಾರಾಗ್ತದೆ. ಬಟ್ ಏನು ಮಾಡೋದು? ನನಗೆ ಸ್ನೇಹ ಗೊತ್ತಾದರೆ ಕೊಟ್ಟ ಮೇಲೆ ಎಲ್ಲರಿಂದ ದೂರ ಇರೋಕ್ಕೆ ತುಂಬ ಕಷ್ಟ. ಹೌದೌದು. ಬೇಜಾರು ಮಾಡ್ಕೊಳ್ಬೇಡಿ ಕವಿ. ಹಾಗೆ ಇದು ಪ್ರಪಂಚನೇ ಹಾಗೆ. ಮಲಗಿ, ನೀವು ರೆಸ್ಟ್ ಮಾಡಿ, ಕರೆಕ್ಟ್ ಆಗ್ತದೆ. ಎಂಡ್ ಮಾಡ್ತೀನಿ ನಾನು, ಸ್ವಲ್ಪ ಟೈಮಲ್ಲಿ ಎಂಡ್ ಮಾಡ್ತೀನಿ.
ಮಕ್ಕದಾದ ವಿಶೇಷವಲ್ಲರೇ, ನಾವೊಬ್ಬರಿಗೆ ನೋವು ಕೊಡುವುದು, ಮೋಸ ಮಾಡುವುದು, ಸುಳ್ಳು ಹೇಳುವುದು ನಮಗೆ ಮುಂದೆ ಆಗುವ ಕರ್ಮಗಳು. ನಾವು ಇದೇ ಕೆಲಸವನ್ನು ಮಾಡುತ್ತಾ ಹೋದರೆ ಕರ್ಮವು ನಮ್ಮ ಬೆನ್ನ ಹಿಂದೆ ಬರುತ್ತಾ ಇರುತ್ತದೆ. ಒಂದು ದಿವಸದಲ್ಲಿ ಕರ್ಮ ಮುಂದೆ 12 to 6 time entrance fees video upload ಮಲ್ಪರೆ ಉಂಡು. 12 to 6 time ಇಂಟರ್ನೆಟ್ ಬೋರ್ಡ್ ಓಕೆ ಮಲ್ಪಲೆ 12 to 6 time ಬಂಡೇನಿ. ಒಬ್ಬರಿಗೆ ನೋವು ಕೊಡೋದು, ಮೋಸ ಮಾಡೋದು, ಸುಳ್ಳು ಹೇಳೋದು ನಮಗೆ ಮುಂದೆ ಆಗುವ ಕರ್ಮಗಳು. ನಾವು ಇದೇ ಕೆಲಸವನ್ನು ಮಾಡುತ್ತಾ ಹೋದರೆ ಕರ್ಮವು ನಮ್ಮ ಬೆನ್ನ ಹಿಂದೆ ಬರುತ್ತದೆ. ಕರೆಕ್ಟ್, ಅದು ಕರ್ಮ ಯಾರನ್ನು ಬಿಡೋದಿಲ್ಲ. ಓಕೆ, ಬೇಕಾದ ವಿಶೇಷ ಎಡಿಟ್ ಮಲ್ತಲ್ಲರೇ. ಕವಿತಾ ನಾಳೆ ನೋಡ್ತೀನಿ. ನಾನು ನನ್ನ ಸಬ್ಸ್ಕ್ರೈಬ್ ಅಟ್ಲೀಸ್ಟ್ ನೀವು 10 ಆದರೂ ಸಂಪಾದಿಸಿ. ಪಾಪದ ಕೊಂಡ ತುಂಬಿದ ತಕ್ಷಣ ತುಳುಕಬೇಕಲೇ ಅಲ್ವಾ? ಎಸ್. ಕರ್ಮ ಬಿಡೋದಿಲ್ಲ ಯಾರನ್ನು. ಹನ್ನೆರಡು ಗಂಟೆಗೆ ಇನ್ನು ಮಾಡಿಸಿ, ಇನ್ನೂ ಸ್ವಲ್ಪ ದಿನ ಎಫರ್ಟ್ ಹಾಕಿ. ಯಾರಿಲ್ಲ ಅಂದರೆ ಏನು ಮಾಡೋದು? ಇನ್ನು ಬೇಗ ಸ್ಟಾರ್ಟ್ ಮಾಡಿ ಬೇಗ ಎಂಡ್ ಮಾಡಬೇಕಾಗ್ತದೆ. ಮಲಗಬೇಕು, ಬೆಳಿಗ್ಗೆ ಕಷ್ಟ ಹೇಳೋದು. ನೀವು ಮಲಗಿ, ಪರವಾಗಿಲ್ಲ, 100 ಸಬ್ಸ್ಕ್ರೈಬರ್ ಆಗ್ತಾರೆ. ಕವಿ, ನೀವು ಮಲಗಿ, ಪರವಾಗಿಲ್ಲ, ಎಷ್ಟು ಮಾಡಿ. ಬೇಗ ಸ್ಟಾರ್ಟ್ ಮಾಡ್ತೀನಿ, ಮತ್ತು ನೋಡಬೇಕು, ಬೇಗ ಸ್ಟಾರ್ಟ್ ಮಾಡಬೇಕು. ಒಂದು ಅರ್ಧ ಗಂಟೆ. ಒಳ್ಳೆಯವರಿಗೆ ಇದು ಕಾಲವಲ್ಲ ಭಟ್ರೆ, ಅಂಥವ್ರಿಗೆ. ಹೌದೌದು, ಕೆಲವರಿಗೆ ಅಂಥವರಿಗೆ ಕಾಲ. ಎಷ್ಟು ಒಳ್ಳೆ ಮಾಡಿದರೂ ಏನಾದರೂ ಆಗ್ತಾ ಇರ್ತದೆ ಒಳ್ಳೆಯವರಿಗೆ. ಅನ್ಲಿಮಿಟೆಡ್ ಇಂಟರ್ನೆಟ್ ಓಕೆ. ಇಂಕೇನು ಅರ್ಥ ಒಂದು ಜೋದಾದ ಬಂಡು 12 to 6 ಮಲ್ಪಲೆ ಎಡಿಟ್ ಮಲ್ಪಲೆ. Saturday, Sunday, Monday, Tuesday, Wednesday. ಮತ್ತೇನು ವಿಶೇಷ?
ಒಂದಂತೂ ಸತ್ಯ, ಯಾರನ್ನು ಅತಿಯಾಗಿ ಪ್ರೀತಿಸಬಾರದು, ಅತಿಯಾಗಿ ನಂಬಬಾರದು. ಇದೇ ನಿಜ. ಹೌದೌದು. ಎಷ್ಟು ಬೇಕು ಅಷ್ಟರಲ್ಲಿ ಇಡಬೇಕು ಎಲ್ಲರನ್ನು. ವಿಷಯ ಹೇಳುತ್ತೇನೆ ಕೇಳಿ. ಅಕ್ಕ, ನೀವು ಯಾರ್ಯಾರಿಗೆ ಸಪೋರ್ಟ್ ಮಾಡುತ್ತೀರೋ ಅವರು ಅಲ್ಲಿಗೆ. ಹೌದೌದು, ಅದು ಬರ್ತಾರೆ. ನಾನು ಎಷ್ಟು ಜನರಿಗೆ ಹೋಗಿದ್ದೇನೆ. ಇವತ್ತು ಜಾಸ್ತಿ ಜನ ಬಂದರು. ಇವತ್ತು ಎಷ್ಟರ ಕೂಡ ಬಂದಿದ್ದಾರೆ. ಪದೇ ಪದೇ ಮಾಡ್ತಾ ಇರ್ತಾನೆ. ಇದೇ ಥರ ನೀವು ಆ್ಯಕ್ಷನ್ ತಗೊಳ್ಬೇಕು. ಇಲ್ಲಿಗೆ ಯಾರು ಬರಲಿಲ್ಲಲ್ಲ ಹಾಗೆ. ಅವನು ಅಲ್ಲಿಗೆ ಬಂದು ಮತ್ತೆ ಪದೇ ಪದೇ ಮಾಡ್ತಾ ಇರ್ತಾನೆ. ಬೇಜಾರು ಮಾಡ್ಕೋಬೇಡಿ ಕವಿ ಅಕ್ಕ. ಗಾಡ್ ಸೀಸ್ ದ ಟ್ರುತ್. ಹೌದೌದು, ದೇವರಿದ್ದಾನಲ್ಲ. ಯಾವುದು ಸುಳ್ಳು, ಯಾವುದು. ಹಳ್ಳಿ ಮನೆ ಬಂದರು. ಹಾಯ್ ಜ್ಯೋತಿ, ಹೇಗಿದ್ದೀರಿ? ಏನು ಲೇಟ್? ಊಟ ಆಯಿತಾ? ನಂದಾಯಿತು, ನಿಮ್ಮದು? ದೇವರಿದ್ದಾನೆ ಅಂತ ನಾನು ಹೇಳೋದು. ದೇವರು ನೋಡ್ತಾರಲ್ಲ. ಮೊನ್ನೆ ನನಗೆ ಹಾಗೆ ಆಯ್ತಲ್ಲ. ನಾನು ಹೇಳದಿದ್ದದ್ದು ನೀನು ಹೇಳಿದ್ದಂತ ಕನ್ಫರ್ಮ್ ಮಾಡಿಬಿಟ್ಟಿದ್ದಾರೆ. ಎಲ್ಲ ವೀಡಿಯೋದಲ್ಲಿ ಮೆಸೇಜ್ ಕಾಣಿಸ್ತಾ ಉಂಟು, ಅದೊಂದು ವೀಡಿಯೋದಲ್ಲಿ ಮೆಸೇಜ್ ಇಲ್ಲ ಅವರದ್ದು. ಏನು ಅರ್ಥ ಅದರದ್ದು? ಫೋರ್ಟೀನ್ತ್ ಆಗಸ್ಟ್ ಇದ್ದು. ಎಲ್ಲ ವೀಡಿಯೋ ಚೆಕ್ ಮಾಡಿ, ಮೆಸೇಜ್ ಬರ್ತಾ ಉಂಟು, ಚಾಟ್ ಮೆಸೇಜ್. ಜ್ಯೋತಿ, ಊಟ ಆಯಿತಾ? ಲಾಸ್ಟ್ ಸುಮಿ ಲೈವ್ ಬಿಟ್ರೆ ಸುಸ್ಮೋನು ಆದಮೇಲೆ ನಾನು ಯಾರ ಲೈವ್ಗೂ ಹೋಗಲ್ಲ. ಫ್ರೀ ಇದ್ದಾಗ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತೀನಿ. ಯಾರ ಲೈವ್ಗೂ ಹೋಗಲ್ಲ. ಆದಷ್ಟು ನಾನು ಎಲ್ಲರಿಂದ ದೂರ. ಹೌದೌದು, ಸುಮ್ಮನೆ ನಿದ್ದೆ ಕೆಡಬೇಡಿ, ನೀವು ರೆಸ್ಟ್ ಮಾಡಿ. ಇರ್ತಾನೆ ಕಳ್ಳ. ಓಕೆ. ಹೌದು, 8 ಜನ ಉಂಟು. ಬಂದು ಏನು ಮಾಡ್ತಾನೆ? ಏನು ಮಾಡಲಿಕ್ಕಾಗ್ತದೆ ಅವನಿಗೆ? ಊಟ ಆಯ್ತಾ? ಏನು ಮಾತಾಡ್ತಿಲ್ಲ? ಮತ್ತು 11 ಆಯಿತು ಗಂಟೆ. ಮಲಗಿ ಕವಿ, ಸ್ವಲ್ಪ ಹೊತ್ತಲ್ಲಿ ಏನು ಮಾಡ್ತೀನಿ ನಾನು. ಥ್ಯಾಂಕ್ ಯು ನವೀನ್. ಥ್ಯಾಂಕ್ ಯು. ಧನುಷರ್ ಶಪಥ ತಮ್ಮ ಕೈ ಅಷ್ಟೇ. ಡ್ರಾಮಾ
ರಾಮ ರಕ್ಷಾ ಪರ ರಕ್ಷಾ ಕ್ಷೇಪೆದು ರಾಮ ಕವಿಯಕ್ಕ ಹೇಳ್ತಿದ್ದಾರೆ. ಸ್ವಲ್ಪ ದಿವಸ ಸುಮ್ಮನೆ ಇರ್ತಾನೆ, ಮತ್ತೆ ಸ್ಟಾರ್ಟ್ ಮಾಡ್ತಾನೆ. ನೋಡುವ ಏನು ಮಾಡ್ತಾನೆ ಅಂತ. ನೆನೆ ನೆನೆದು ನೀರಲ್ಲಿ ಯಾವ ಕಲ್ಲು ಮೆತ್ತಗಾಗಲಿಲ್ಲ. ನೆನೆ ನೆನೆದು ನೀರಲ್ಲಿ ಕಲ್ಲು ಮೆತ್ತಗಾಗಲಿಲ್ಲ. ಒಂದೇ ಒಂದು ಬಾರಿ ನಿನ್ನ ನೆನೆದು ನಾನಷ್ಟು ಮೆತ್ತಗಾದೆನಲ್ಲ, ನಾನೇಕೆ ಕಲ್ಲಾಗಲಿ. ಬಾಲಕವನ್ನು ನೋಡ್ಕೊಂಡು ಅಂದರೆ ఫీవర్ ఉంటే ట్యాబ్లెట్కి ఎత్తానమ్మా బావా. ಮಾಡಿದ ಕರ್ಮಕ್ಕೆ ಫಲ ಕೊಡುತ್ತಾನೆ ದೇವರು. ಆದರೆ ಒಂದು ಹಣ ಖರ್ಚಾಗಬೇಕು, ಇಲ್ಲಾಂದರೆ ಹೆಣ ಆಗಬಹುದು.
ಹಣ ಖರ್ಚು ಬೇಕು, ಇಲ್ಲಾಂದರೆ ಹಣ ಆಗಬೇಕು.
ಹೆಣ್ಣು ಮಾಡ್ಲಾ? ಯಾರಿಲ್ಲಲ್ಲ, ಯಾರಿಲ್ಲ ಇವತ್ತು. ಹೆಣ್ಣು ಮಾಡ್ತೀನಿ ಆಯಿತಾ? ಯಾರಿಲ್ಲ, ಯಾರಿದ್ದೀರಿ? 3 ಜನ ಮಾತ್ರ ತೋರಿಸ್ತಾ ಉಂಟು. ಹೆಣ್ಣು ಮಾಡ್ತೀನಿ, ಇರ್ತೀರಾ ಭಟ್ರೆ? ಯಾರಿಲ್ಲಲ್ಲ. ಬಾಯ್ ಬಾಯ್, ಹೆಣ್ಣು ಮಾಡ್ತೀನಿ ಭಟ್ರು ಇದ್ದೀರಾ? ಕವಿ ಇದ್ದೀರಾ? ಬಾಯ್.
ಯಾರಿದ್ದೀರಿ ಪಾಶ್ವ? ಇದ್ದೀರಾ? ಏನಾಯ್ತು ನಿಮಗೆ ಇವತ್ತು? ಏನಾಯ್ತು ನವೀನ್? ಊಟ ಮಾಡಿದ್ರಾ? ನವೀನ್ ಊಟ ಮಾಡಿದ್ರಾ? ಕಾಫಿ ಮಲಗಲಿಲ್ವ? ಮಲಗಿ ನೀವು. ನಾಳೆ ನೋಡುವ, ಬೆಳಿಗ್ಗೆ ಟೈಮ್ ಸಿಗ್ತದೆ ಮಾಡ್ತೀನಿ. ಆಯಿತಾ? ಓಕೆ ಓಕೆ. ಬೇಜಾರಲ್ಲಿ ಇದ್ದೀರಲ್ಲ, ಅದಕ್ಕೆ ಕೇಳಿದೆ. ನಂದಾಗಿದೆ. ಮಲಗಿ ನೀವೆಲ್ಲ, ಹೆಣ್ಣು ಮಾಡುವ ಬೇಡ, ಯಾರಿಲ್ಲ. ಓಕೆನಾ? ಕವಿ ಮಲಗಿ. ನೀವು ಕೂಡ ಮಲಗಿ, ರೆಸ್ಟ್ ಮಾಡಿ. ಲೇಟ್ ಆದರೆ ಪರವಾಗಿಲ್ಲ, ಒಂದು 10-15 ದಿನ ಲೇಟ್ ಆಗ್ಬೋದು ಅಷ್ಟೇ ಅಲ್ಲ. ಸೆಪ್ಟೆಂಬರ್ 15th ಒಳಗೆ ಆಗ್ಬೋದು. ಲೆಸ್ ಆಗ್ತಾ ಉಂಟು, ಅದೇ ಪ್ರಾಬ್ಲಮ್. 5 hours ಲೆಸ್ ಆಗಿದೆ ಇವತ್ತು. ಮೊನ್ನೆ 3 hours, ಅದಕ್ಕಿಂತ ಮುಂಚೆ 1 hour. ನೀವು ಮಲಗಿ, ಬೇಡ. ತುಂಬ ಹೊತ್ತೊಂದು ದಿನ ನಿದ್ದೆ ಮಾಡೋದಿಲ್ಲ ನೀವು. 11:30 ಆಯಿತು. ಬೇಗ ಬೇಗ ಮಲಗಲಿಕ್ಕೆ ಕಲಿಬೇಕು ಇನ್ನು. ಮಲಗಿ, ಆಯಿತಾ? ಎಂಡ್ ಮಾಡ್ತೀನಿ ಕವಿ. ಬಾಯ್, ಮಲಗಿ. ನಾವಿನ್ ಬಾಯ್, ಭಟ್ರೆ ಬಾಯ್. ಸುಮ್ಮನೆ ವೇಸ್ಟ್. 10 ಗಂಟೆ ಆಯಿತು, ಪರವಾಗಿಲ್ಲ. ಫಸ್ಟಿಗೆ ಬಂದಿದ್ದರು, ಸ್ವಲ್ಪ ಜಾಸ್ತಿ ಜನ ಇದ್ದರು ಆವಾಗ ಫಸ್ಟಲ್ಲಿ. ಓಕೆನಾ? ಕವಿ ಮಲಗಿ, ಆಯಿತಾ? ಬಾಯ್. ನವೀನಿದ್ದೀರಾ? ಬಾಯ್ ಕವಿ, ಭಟ್ರೆ, ಪಾರ್ಶ್ವನಾಥ್. ಬಾಯ್ ಬಾಯ್, ಗುಡ್ ನೈಟ್.